ಕಲಿಯುತ್ತಿದ್ದೇವೆ. ಕಲಿಕೆ ಆಟವಾಗಬೇಕು, ಆಟ ಪಾಠವಾಗಬೇಕು, ಪಾಠ ನಾಟಕವಾಗಬೇಕು. ಕಲೆ, ಸಾಹಿತ್ಯ, ಪುಸ್ತಕ ಓದು ಮಕ್ಕಳ ದಿನಚರಿಯಾಗಬೇಕು. ನಾಟಕ ನೋಡುವ ಮೂಲಕ ಮಕ್ಕಳು ಪುಸ್ತಕಗಳನ್ನು ಓದುವಂತಾಗಬೇಕು. ಒಟ್ಟಿನಲ್ಲಿ ಕಾರಂತರನ್ನು ತಿಳಿಯುವ, ಓದುವ ಆಟ ಆಗಬೇಕು. ಮಕ್ಕಳು ತಮ್ಮ ಮನೆ, ಶಾಲೆ ಹಾಗೂ ಊರಿನ ಬಗ್ಗೆ ಇರಿಸಿಕೊಳ್ಳಬೇಕಾದ ಪ್ರೀತಿ, ಕಾಳಜಿ ಹಾಗೂ ಗೌರವದ ಬಗ್ಗೆ ಈ ರಂಗಕೃತಿ ಮಾತನಾಡುತ್ತದೆ. ಯಾಕೆ ಇಡ್ಲಿಲ್ಲ ಕಾಪಿ? ಅದು ಮರ್ತಾಯ್ತು ಮ್ಯಾಮ್. ನೀನು ತರ್ಬೇಕಂತ ಗೊತ್ತಿಲ್ಲ, ಕಾಪಿಯನ್ನು ಬರಿಬೇಕಂತ ಗೊತ್ತಿಲ್ಲ ನಿಮಗೆ. ಈಗ ಬರೆದು ತೋರಿಸ್ಬೇಕು, ಗೊತ್ತಾಯ್ತಾ? ಕೂತ್ಕೊಳ್ಳಿ. ಹೋಮ್ವರ್ಕ್ ಯಾರು ಮಾಡಲಿಲ್ಲ? ಯಾಕೆ? ಪುಸ್ತಕ ತರಲಿಲ್ಲ. ರಫ್ ಇಲ್ವಾ ನಿನ್ನ ಹತ್ರ? ಪೇಪರ್ ಅಲ್ಲಿ ಮಾಡಿ ತೋರಿಸೀಗ. ಕೂತ್ಕೋ. ಮಕ್ಕಳ ಅಟೆಂಡೆನ್ಸ್ ಹೇಳಿ. ಧೃತಿ, ಹರ್ಷಿನಿ, ನಿಶಾ, ನೇತ್ರ, ಶ್ರೀಕೃತಿ, ಯಶ್ವಿನ್, ಸಮರ್, ಕುಶಿತ್, ಧನ್ವಿತಾ, ನಿರೀಕ್ಷಾ, ಅಚಲ್, ಸಂಭ್ರಮ್, ಚೈತ್ರೇಶ್, ಸುನಿಧಿ, ಶೋಭಿ. ಕಮಿನ್ ಮ್ಯಾಮ್, ಕಮಿನ್. ಏನ್ ಲೇಟ್ ಮ್ಯಾಮ್? ಬಸ್ ಇರಲಿಲ್ಲ. ಎಲ್ಲಿಂದ ಬರೋದು ನೀನು? ನೆಲ್ಲಿಕಟ್ಟೆ ಮ್ಯಾಮ್. ನೆಲ್ಲಿಕಟ್ಟೆಗೆ ಬಸ್ ಇರ್ತದಲ್ಲ ಮ್ಯಾಮ್? ಅದೆಲ್ಲ ರಶ್ ಇರ್ತದೆ. ಬೇಗ ಎದ್ದು ಬರಬೇಕು ನಾಳೆಯಿಂದ, ಗೊತ್ತಾಯ್ತಾ? ಹೋಮ್ವರ್ಕ್ ಆಗಿದಾ? ಇಲ್ಲ ಮ್ಯಾಮ್. ಯಾಕೆ ಮ್ಯಾಮ್? ಅದು ನಿನ್ನ ಮನೆಯಲ್ಲಿ ಪೂಜೆ ಇತ್ತು. ಬೆಳಿಗ್ಗೆ ಮಾಡ್ಬೋದಿತ್ತಲ್ಲ ನಿಂಗೆ. ಈಗ ಕಂಪ್ಲೀಟ್ ಮಾಡಿ ತೋರಿಸ್ಬೇಕು. ಕೂತ್ಕೋ. ಶೋಭಿತ್, ಶ್ರೇಯಾ, ಸಾಯಿ ಕೀರ್ತನ್, ರಶ್ಮಿ, ಚೈತ್ರ, ಶೋಭಾ ಆಬ್ಸೆಂಟ್ ಅಲ್ಲ. ಎಂತ ವರ್ಕ್ ಉಂಟು ಕಂಪ್ಲೀಟ್ ಮಾಡಿ ತೋರಿಸ್ಬೇಕು ನಂಗೆ. ಏನ್ ಲೇಟ್? ಅದು ನಿದ್ದೆ ಮಾಡಿ ಎಲ್ಲಾಗ ಲೇಟ್ ಆಯ್ತು ಮ್ಯಾಮ್. ಒಳ್ಳೆ ರೀಸನ್ ಆಯ್ತಾ? ಬೇಗ ಎದ್ದು ಬರ್ಬೇಕಂತ ಗೊತ್ತಿಲ್ಲ ನಿಂಗೆ? ಇನ್ನು ಬೇಗ ಹೇಳ್ತೇನೆ ಮ್ಯಾಮ್. ನಾಳೆಯಿಂದ ಬೇಗ ಎದ್ದು ಹೊರಡಿ ಬರ್ಬೇಕು. ಹಾ. ಹೋಮ್ವರ್ಕ್ ಆಗಿದಾ? ಅದು ನನ್ನ ಬುಕ್ ಆಚಲ್ ತಗೊಂಡೇನೆ ಮ್ಯಾಮ್. ಆಚಲ್ ಮಾಡಿದ್ಯಾ ಹೋಮ್ವರ್ಕ್? ಯಾಕೆ? ಇಬ್ರು ಕೂಡ ಮಾಡಿ ತೋರಿಸ್ಬೇಕೀಗ. ಕೂತ್ಕೊಳ್ಳಿ. ಮಕ್ಳೇ, ನಿನ್ನೆ ಮಾಡ್ತಿದ್ದ ಪಾಠ ಯಾವುದು? ಇದನ್ನು ಬರೆದ ಲೇಖಕರು ಯಾರು? ಸಂಭ್ರಮ್ ಹೇಳು. ಯಾರು? ಕೂತ್ಕೋ. ಪಾಠವನ್ನಲ್ಲಿ ನಿಶಾ ಗಟ್ಟಿಯಾಗಿ ಓದ್ಬೇಕು. ಬೆಳಗಿನ ತಾನ ಜಯಪುರ. ಇದನ್ನು ಬರೆದ ಲೇಖಕರು ಕೆ. ಶಿವರಾಮ ಕಾರಂತ. ಜಯಪುರ ನನ್ನ ಪಾಲಿಗೆ ಹೊಸದಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಒಂದು ನಿಮಿಷ ಮಕ್ಕಳೇ, ಇಲ್ಲಿ ಬಾಳೆಹಣ್ಣು ತಿನ್ನುವವರು ಯಾರೆಲ್ಲ ಕೈ ಎತ್ತಿ. ಮೊಟ್ಟೆ ತಿನ್ನುವವರು ಯಾರೆಲ್ಲ ಕೈ ಎತ್ತಿ. ಮ್ಯಾಮ್, ಇವತ್ತು ಹೆಸರು ಉಂಟಾ? ಈಗ ಓದಲಿ. ಮಿತ್ರರ
ಮ್ಯಾಮ್, ಈ ಸಮುದ್ರ ಕೊರೆತವನ್ನು ನಿಲ್ಲಿಸಲು ಸಾಧ್ಯವಿಲ್ಲವೇ? ಹೌದು ರಾಘವ, ನೀನು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯ. ಬಹಳಷ್ಟು ತಿಂಗಳುಗಳಿಂದ ಈ ಪ್ರಶ್ನೆ ಚರ್ಚೆಯಾಗುತ್ತಲೇ ಇದೆ. ಇದೀಗ ಸರ್ಕಾರವನ್ನು ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನೆಂದರೆ ಈ ಮಳೆಗಾಲದ ಮೊದಲು ಇಲ್ಲಿರುವ ಎಲ್ಲಾ ಮಳೆಗಾಲವರು ತಮ್ಮ ತಮ್ಮ ಕುಟುಂಬದೊಂದಿಗೆ ಪಾವಿನ ಕುರುವೆ ಊರನ್ನು ಬಿಡಬೇಕೆಂದು ಹೇಳಿದ್ದಾರೆ. ಇದರ ಬಗ್ಗೆ ಊರಿನ ಜನರಿಗೆ ಅಧಿಕ ಮಾಹಿತಿ ನೀಡಲಿಕ್ಕೋಸ್ಕರ ಇದೇ ಶನಿವಾರ ಅಂದರೆ ನಾಡಿದ್ದು
ನನಗೆ ಬೇಜಾರಾಗಿದೆ. ನಾನು ಮನೆಯಲ್ಲಿ ಅಮ್ಮನ ಹತ್ರ ಕೇಳಿದೆ, ಅಮ್ಮ ನಾವೆಲ್ಲ ಈ ಮೇ ತಿಂಗಳೊಳಗೆ ಮನೆ ಬಿಡಬೇಕಂತೆ, ಹೌದಾ? ಆಗ ಅಪ್ಪ ಬಂದವ್ರೆ ಜೋರ್ ಮಾಡಿದ್ರು. ಅಪ್ಪ ಹೀಗೆ ಹೇಳಿರ್ಬೇಕು, ಇದಕ್ಕೆಲ್ಲ ಮಕ್ಕಳು ತಲೆ ಹಾಳು ಮಾಡಿಕೊಳ್ಳಬಾರದು. ಆ ಕೆಲಸಕ್ಕೆ ನಾವಿದ್ದೇವೆ. ಮಕ್ಕಳೇನಿದ್ದರೂ ಸುಮ್ಮನೆ ಓದ್ಬೇಕು ಅಷ್ಟೇ. ಹೌದು ಗಂಗಾಧರ, ನೀನು ಹೇಳಿದ ಹಾಗೆ ಹೇಳಿದ್ರು. ಆದರೂ ಶಾಲೆಯಲ್ಲಿ ಮಾಸ್ತರರು, ಮನೆಯಲ್ಲಿ ಅಪ್ಪ ಅಮ್ಮ. ಅಲ್ಲ, ಇವರಿಗೆಲ್ಲ ಹೇಗಾಗಿದೆ? ನಾವೇನಾದ್ರು ಪ್ರಶ್ನೆ ಕೇಳಿದ್ರೆ ಅವರ ಲೆಕ್ಕದಲ್ಲಿ ನಾವು ಅಧಿಕ ಪ್ರಸಂಗಿಗಳು ಅಷ್ಟೇ. ನಿಜ, ನಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಿದರೆ ಅವ್ರಿಗೆ ಏನಾಗುತ್ತದೆ? ಇರಲಿ, ನಾಳೆ ಶಾಲೆ ಬಿಟ್ಟ ಮೇಲೆ ಇಲ್ಲಿ ಆಡ್ಲಿಕ್ಕೆ ಬರುವಾಗ ಶ್ರೀಧರ, ಶಶಿಧರ, ಪ್ರವೀಣ, ಲೋಕು ಎಲ್ಲರನ್ನೂ ಕರೆದುಕೊಂಡು ಬಾ. ನಾವೆಲ್ಲ ಅಲ್ಲಿ ಮಾತನಾಡೋಣ. ನನಗಂತೂ ಏನಾದರೂ ಮಾಡಲೇಬೇಕು ಅಂತ ಅನಿಸ್ತಾ ಇದೆ.
ಇನ್ನೇನು 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 ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನು ತಾನೇ ಲಕ್ಷ ಸಾವಿರ ನೂರು ತಾನೇ 19 ಏಳು ತಾನೇ 6 5 4 3 ತಾನೇ 2 ಒಂದಾದ ಮೇಲೆ ಇನ್ನೇನಿನ್ನೇನು 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 ಎನ್ನುವ ಪ್ರಶ್ನೋತ್ತರ ಮಾಲಿಕೆಯನ್ನು ಕಳೆದ 2 ವರ್ಷಗಳಿಂದ ಓದುತ್ತಿದ್ದೇವೆ. ವಿಜ್ಞಾನದ ಬಗೆಗಂತೂ ನಮಗೆ ಬಹಳಷ್ಟು ಒಳ್ಳೆಯ ಮಾಹಿತಿಯೇ ಸಿಕ್ಕಿದೆ. ನಾನು ಪ್ರತಿ ವಾರ ಪ್ರಶ್ನೋತ್ತರ ಮಾಲಿಕೆಯನ್ನು ಶಾಲೆಯ ವಿಜ್ಞಾನ ವಿಭಾಗದ ಕರಿಹಲಗೆ ಮೇಲೆ ಬರೆಯುತ್ತೇನೆ. ಎಲ್ಲ ಮಕ್ಕಳು ಇದನ್ನು ಓದಿಕೊಂಡು ಕೆಲವರು ಪುಸ್ತಕದಲ್ಲಿ ಬರೆದುಕೊಂಡು ಹೋಗುತ್ತಾರೆ. ಹಿಂದಿನ ವರ್ಷ ನಮ್ಮ ಶಾಲೆ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ದೀಪಾಳು ಕೇಳಿದ ಜ್ವಾಲಾಮುಖಿ ಎಂದರೇನು ಎನ್ನುವ ಪ್ರಶ್ನೆಗೆ ತರಂಗದಲ್ಲಿ ಉತ್ತರ ಕೊಟ್ಟಿದ್ದು ನಿಮಗೆಲ್ಲರಿಗೂ ನೆನಪಿರಬಹುದು. ನಿಮ್ಮನ್ನು ಬಹಳ ಪ್ರೀತಿ ಮಾಡುವ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಹಳ ಮಂದಿ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಸದಾನಂದ ಮಾಸ್ತರರು. ಕಾರಂತಜ್ಜ, ನೀವು ಬರೆದ ಕಥೆ ಪುಸ್ತಕಗಳನ್ನು ಕೊಡುವುದು ಎಲ್ಲರೂ ತರಂಗ ಓದುವಂತೆ ಮಾಡಿದವರು ನಮ್ಮ ಸದಾನಂದ ಮಾಸ್ತರರೇ. ಹಿಂದಿನ ವರ್ಷ ನೀವು ಉತ್ತರ ಕನ್ನಡದಲ್ಲಿ ಚುನಾವಣೆಗೆ ನಿಂತಾಗ ನಮ್ಮ ಸದಾನಂದ ಮಾಸ್ತರರು ಬಹಳ ಖುಷಿಯಲ್ಲಿದ್ದರು. ಪ್ರತಿ ಕ್ಲಾಸಿನಲ್ಲೂ ನಿಮ್ಮದೇ ಸುದ್ದಿ. ಕಾರಂತಜ್ಜ ಚುನಾವಣೆಯಲ್ಲಿ ಆರಿಸಿ ಬಂದ ಬಳಿಕ ಉತ್ತರ ಕನ್ನಡದಲ್ಲಿ ಪರಿಸರ ನಾಶವಾಗುವುದಕ್ಕೆ ಬಿಡುವುದಿಲ್ಲ ಎಂದು ನೀವು ಹೇಳುತ್ತಿದ್ದೀರಿ. ಆ ವರ್ಷ ನಮ್ಮ ಶಾಲಾಂಗಣದಲ್ಲಿ ನಿಮ್ಮ ಚುನಾವಣಾ ಭಾಷಣ ನಡೆದಾಗ ಅದು ರಾಜಕೀಯ ಸಭೆ, ಅಲ್ಲಿಗೆ ಮಕ್ಕಳು ಹೋಗಬಾರದು.
ಬಾಕ್ಸಿಗೆ ಹಾಕಿ ಬಾ. ಕಾವಿನ ಕುರುವೆ ಕರ್ಕಿ, 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 ಕಾವಿನ ಕುರುವೆ ಕರ್ಕಿ. ಕಾಲಕತ್ತಲೆ ತಾನು ಎತ್ತೆತ್ತಲು ಹರಡಿ, ನೆಲವಾಗಿ ಮರವಿದ್ದು ಗಿಡವಾಗಿ ಚಿಗುರಿದ್ದು, ನೆಲದೊಳಗೆ ಬೇರಿಟ್ಟು ಗಗನವನ್ನು ಮುತ್ತಿಟ್ಟು, ಎಳೆಯೆಲ್ಲ ನುಗ್ಗುತ್ತಲಿ ತಾನೆ ತಾನು, ತಾನೆ ತಾನು, ತಾನೆ ತಾನು, ತಾನೆ ತಾನು, ತಾನೆ ತಾನು. ನಮಸ್ತೆ. ನಮಸ್ತೆ ಬಂತಾ? ಇಲ್ಲ. ನಮಸ್ತೆ. ನಮಸ್ತೆ ಉಂಟಾ? ಇಲ್ಲ. ನಮಸ್ತೆ. ನಮಸ್ತೆ ಉಂಟಾ? ಇಲ್ಲ. ನಮಸ್ತೆ ಉಂಟಾ? ಇಲ್ಲ. ಈರುಳೆಂದರೆಲ್ಲುಂಟು ಬೆಳಕಿದ್ದರಿರುಳಂತೆ, ಬೆಳಗಬಲ್ಲವರಾರು ಇರುಳೆಂಬುದೇಗೆ, ಸಮವ ಎಂಬುದೇಗೆ, ಇಲ್ಲವೆಂಬುದೇಗೆ, ಇದ್ದುದರ ಅರಿವನ್ನೇ ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು. ನಾವು ಕಾರಂತಜ್ಜನಿಗೆ ಪತ್ರ ಹಾಕಿ ಇವತ್ತಿಗೆ 1 ತಿಂಗಳಾಗಿದೆ. ನಾಡಿದ್ದು ನಮ್ಮ ಫಲಿತಾಂಶ ಏಪ್ರಿಲ್ 10ರಂದು. ಇನ್ನು 10 ದಿವಸ ಮಾತ್ರ ಉಳಿದಿದೆ ಅಷ್ಟೇ. ಇನ್ನು ಕಾರಂತಜ್ಜರಿಂದ ಪತ್ರ ಬಂದಿಲ್ಲ. ಹೌದು, ಕಾರಂತಜ್ಜರಿಂದ ಉತ್ತರವೇ ಬರಲಿಲ್ಲ. ನಮ್ಮೂರಲ್ಲಿ ಏನಾಗುತ್ತದೆಯೋ ಏನೋ. ನಮ್ಮ ಮನೆಯವರು ಹಳದಿಪುರಕ್ಕೆ ಹೋಗ್ತಾರಂತೆ. ಹಳದಿಪುರ ಶಾಲೆ ಪಾವಿನಕುರುವ ಶಾಲೆಗಿಂತ ತುಂಬಾ ಚೆನ್ನಾಗಿದೆ ಅಂತೆ. ಈಗೇನು ಸಮಯ ಮುಗಿದೇ ಹೋಗಿಲ್ಲ. ಬಹುಶಃ ಕಾರಂತಜ್ಜ ಊರಲ್ಲಿ ಇಲ್ಲವೋ ಏನೋ. ಪಾಪ ಕಾರಂತಜ್ಜ ಉತ್ತರ ಬರ್ದೇ ಬರೀತಾರೆ. 3-4 ದಿವಸದಲ್ಲಿ, ಅಂದರೆ ಮುಂದಿನ ಬುಧವಾರದೊಳಗೆ ಕಾರಂತಜ್ಜರ ಪತ್ರ ಬರಲೇಬೇಕು. ಕಾರಂತಜ್ಜರಿಂದ ಬರುವ ಪತ್ರದಲ್ಲಿ ಸಮುದ್ರ ಕೊರೆತವನ್ನು ಹೇಗೆ ನಿಲ್ಲಿಸಬಹುದು ಎಂಬುದರ ಬಗ್ಗೆ ಮಾಹಿತಿ ಕಳೀತಾ ಇರ್ತದೆ. ಪತ್ರ ಬಂದ ಕೂಡಲೇ ನಾನು ಅದನ್ನು ಓದಿ ಹೇಳುತ್ತೇನೆ. ನೀವೆಲ್ಲರೂ ನನ್ನ ಜೊತೆ ಕೈ ಕೈ ಜೋಡಿಸಬೇಕಾಗುತ್ತದೆ. ಆಗ ನಮ್ಮೊಂದಿಗೆ ಇನ್ನು 10-15 ಮಂದಿ ಹೆಚ್ಚೇ ಬೇಕಾಗಬಹುದು. ಪತ್ರ ಬರುವ ಮೊದಲು, ಅಂದರೆ 4-5 ದಿನಗಳ ಒಳಗೆ ಇದಕ್ಕೆಲ್ಲ ನಾವು ತಯಾರಿ ಮಾಡಿಕೊಳ್ಳಬೇಕು. ಹೆಜ್ಜೆ ಮುಂದಿಟ್ಟಾಗಿದೆ, ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಈಗ ಕತ್ತಲಾಗಿದೆ, ಬನ್ನಿ ಈ ದಾರಿಯಲ್ಲಿ ಮುಂದೆ ಹೋಗೋಣ. ಈರುಳೆಂದರೆಲ್ಲುಂಟು ಬೆಳಕಿದ್ದರಿರುಳಂತೆ, ಬೆಳಗಬಲ್ಲವರಾರು ಇರುಳೆಂಬುದೇಗೆ, ಸಮವ ಎಂಬುದೇಗೆ, ಇಲ್ಲವೆಂಬುದೇಗೆ, ಇದ್ದುದರ ಅರಿವನ್ನೇ ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು. ಮಕ್ಕಳೇ, ಇವತ್ತು ಏಪ್ರಿಲ್ 10, ನಮ್ಮ ಶಾಲೆಯ ಪರೀಕ್ಷೆಯ ಫಲಿತಾಂಶದ ದಿನ. ನಾಳೆಯಿಂದ ಈ ಶಾಲೆ ಇರೋದಿಲ್ಲ. ಸರ್ಕಾರದವರು ಈ ಶಾಲೆಯನ್ನು ವಿಸರ್ಜನೆ ಮಾಡುತ್ತಿದ್ದಾರೆ. ಇಲ್ಲಿರುವ ಎಲ್ಲಾ ಶಿಕ್ಷಕರು ಮುಂದೆ ಬೇರೆ ಶಾಲೆಗೆ ಹೋಗಿ ಪಾಠ ಮಾಡಬೇಕೆಂದಿದ್ದಾರೆ. ನೀವೆಲ್ಲ ಮುಂದೆ ಎಲ್ಲಿ ಕಲಿಯಲು ಹೋಗುತ್ತೀರಿ ಎಂಬುದು ನನಗೆ ಗೊತ್ತಿಲ್ಲ. ಇಂದು ಸೇರಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭ ವಿದಾಯವಿದು. ಈ ವರ್ಷ ಪರೀಕ್ಷೆಯಲ್ಲಿ ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿರುವುದಿಲ್ಲ. ಎಲ್ಲರೂ ಪಾಸ್ ಆಗಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ಅಕ್ಕ, ನಿನ್ನೆ ಕೆಟ್ಟ ಕನಸೊಂದನ್ನು ಕಂಡೆ. ಕೆಟ್ಟ ಕನಸೆ? ಏನದು? ನಮ್ಮ ಶಾಲೆಯ ನಾಟಕ ಹಬ್ಬಕ್ಕಾಗಿ ನಾಟಕಾಭ್ಯಾಸ ಮಾಡುತ್ತಿದ್ದೆವು. ಶಾಲೆಯ ಗೋಡೆಗಳನ್ನು ತೋರಣ ಮತ್ತು ಬಲೂನುಗಳಿಂದ ಅಲಂಕಾರ ಮಾಡಿದ್ದೆವು. ಆಗಲೇ ಒಬ್ಬ ಭಯಾನಕ ವ್ಯಕ್ತಿ ಕೈಯಲ್ಲಿ ಆಯುಧ ಹಿಡಿದು ನರ್ತನ ಮಾಡುತ್ತಾ ಪ್ರವೇಶಿಸಿದ.
ಇವತ್ತು ಮೇ 22 7ನೇ ತರಗತಿ ಸೇರುವುದಕ್ಕಾಗಿ ತಗಡಿ ಶಾಲೆಗೆ ಬಂದಿದ್ದೇವೆ. ನಾವಿನ ಪೂರ್ವೆ ಶಾಲೆಯ ಎಲ್ಲಾ ಟಿಸಿಗಳನ್ನು ಕರ್ಕಿ ಕೇಂದ್ರ ಶಾಲೆಗೆ ಕಳುಹಿಸಿಕೊಟ್ಟಿದ್ದಾರೆ. ಕರ್ಕಿ ಕೇಂದ್ರ ಶಾಲೆಯ ಭಗವತ ಮಾಸ್ತರರು ನನ್ನ ಟಿಸಿಯ ಜೊತೆಗೆ 2 ಪುಸ್ತಕ, 1 ಪತ್ರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದು ಏಪ್ರಿಲ್ 13ರಂದೇ ಬಂದಿದ್ದ ಪತ್ರವಾಗಿದೆ. ಪ್ರೀತಿಯ ಮಕ್ಕಳೇ, ನಾನು ಕೆಲವು ದಿನ ಊರಲ್ಲಿಲ್ಲದ ಕಾರಣ ನಿಮ್ಮ ಪತ್ರ ಓದಿ ಉತ್ತರ ಬರೆಯುವುದು ತಡವಾಗಿದೆ. ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿರುವ ನಿಮ್ಮ ಸಾಹಸದ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿಮಗೆ ಕಲಿಸಿಕೊಟ್ಟ ಶಿಕ್ಷಕರಿಗೆ ಹಾಗೂ ತಂದೆ ತಾಯಿಯರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಿಂದಿನ ವರ್ಷ ಚುನಾವಣೆ ಪ್ರಚಾರಕ್ಕೆ ಬಂದಾಗ ನನ್ನ ಆಪ್ತರೊಬ್ಬರು ಪಾವಿನ ಕುರುವೆಯ ಸಮುದ್ರ ಕೊರೆತ ಪ್ರದೇಶವನ್ನೆಲ್ಲ ತೋರಿಸಿದ್ದರು. ಆಗಲೇ ನಾನು ಈ ಜನರನ್ನು ಸಂಘಟಿಸಿ ಹೋರಾಡಬೇಕೆಂದು ಹೇಳಿದ್ದೆ. ಆದರೆ ಈ ವರ್ಷ ಅಲ್ಲಿ ಜನ ಉಳಿಯುವುದೇ ಕಷ್ಟವಾಗಿದೆ. ಇದಕ್ಕೆಲ್ಲ ನಿಮಗೆ ಕಲಿಸಿಕೊಟ್ಟ ಶಿಕ್ಷಕರಿಗೆ ಹಾಗೂ ತಂದೆ ತಾಯಿಗಳಿಗೆ ಅನುಸರಿಸುತ್ತೀರಿ ಎಂದು ನಂಬಿದ್ದೇನೆ. ಮೊದಲು ನೀವು ಬಳಸಬೇಕು. ನೀವೆಲ್ಲರೂ ದೊಡ್ಡವರಾದ ಮೇಲೆ ಇನ್ನೂ ದೊಡ್ಡ ಪರಿಣಾಮಕಾರಿ ಸಂಘಟನೆ ಮಾಡಲು ಸಾಧ್ಯವಿದೆ. ಮುಂದೆ ಉತ್ತರ ಕನ್ನಡದ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಯುವಕರಾಗುತ್ತಿರುವ ನೀವು ತೆಗೆದುಕೊಳ್ಳಬೇಕಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಕಳ್ಳರು, ರಾಜಕಾರಣಿಗಳು ನಾಡಿನ ಸಂಪತ್ತನ್ನು ದೋಚಲು ಕಾಯುತ್ತಿರುತ್ತಾರೆ. ಈ ಪತ್ರದ ಸಂಗಡ ನೀವು ಓದಲೇಬೇಕಾದ ಪರಿಸರ ಮತ್ತು ವಿಜ್ಞಾನದ ಬಗೆಗಿನ 2 ಪುಸ್ತಕಗಳನ್ನು ಕಳುಹಿಸುತ್ತಿದ್ದೇನೆ. ಓದಿದ ಮೇಲೆ ನಿಮಗೇನನಿಸುತ್ತದೆ ಎಂದು ಕಾರಂತಜ್ಜನಿಗೆ ಪತ್ರ ಬರೆಯಿರಿ. ನಿಮ್ಮ ಕಾರಂತಜ್ಜ. ಭೂಮಿ, ಬೆಟ್ಟ, ನೀರಿನ ಬಾನಿಗೆ ನಮ್ಮಯ ನಾಡಿನ ಎಲ್ಲ ಜನತೆ ಸೋಮನ ಹೆಸರಿನ ಕತೆ ಗೊತ್ತು. ಸೋಮನ ಮಕ್ಕಳು ಹೇಳುವ ಕಥೆಯ ಕೇಳಿರಿ ಸ್ವಾಮಿ ಈ ಹೊತ್ತು. ಕೇಳಿರಿ ಸ್ವಾಮಿ ಈ ಹೊತ್ತು. ಸೋಮನ ಮಕ್ಕಳು ನಾವುಗಳು. 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 ನನ್ನ ಸ್ನೇಹಿತರ ಪರಿಚಯವನ್ನು ಮಾಡಿಸುತ್ತೇನೆ. ಯಶ್ವಿನ್ 8ನೇ ತರಗತಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಸಂಭ್ರಮ್ 8ನೇ ತರಗತಿ. ಶೋಭಿತ್ 8, ಖುಷಿತ್ 9, ಅಚಲ್ 9, ರಾಮ್ 9, ಸಮರ್ 9, ಸಾಯಿ ಕೀರ್ತನ್ 9, ಚೈತ್ರೆ 9, ನೇತ್ರ 9, ವಿದೀಕ್ಷಾ 9, ತ್ರಿಷಾ 9, ಧೃತಿ 9, ಶ್ರೀಕೃತಿ 9, ತನ್ವಿತಾ 9, ಸುನೀತಿ 9, ರಶ್ಮಿ 9, ಹರ್ಷಿನಿ 9, ನಿಶಾ 9, ನಿರೀಕ್ಷಾ 9, ಶ್ರೇಯಾ 8. ನಾಟಕದಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದಂಥ ರೂಪಕಲಾಕೆಯವರು ಗೀತಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಕಾರಂತಜ್ಜನಿಗೊಂದು ಪತ್ರ. ಮಕ್ಕಳ ನಾಟಕದ ಕುರಿತು. ಮಕ್ಕಳ ನಾಟಕ ಕಲಿಕೆ ಶಾಲಾ ಶಿಕ್ಷಣಕ್ಕೆ ಪೂರಕವಾಗಿರಬೇಕು ಎನ್ನುವ ಉದ್ದೇಶದಿಂದ ಕಾರಂತಜ್ಜನಿಗೊಂದು ಪತ್ರ ನಾಟಕವನ್ನು ಆರಿಸಿಕೊಂಡಿದ್ದೇವೆ.
ಆಗಬೇಕು. ಪಾಠ ನಾಟಕವಾಗಬೇಕು. ಕಲೆ, ಸಾಹಿತ್ಯ, ಪುಸ್ತಕ ಓದು ಮಕ್ಕಳ ದಿನಚರಿಯಾಗಬೇಕು. ನಾಟಕ ನೋಡುವ ಮೂಲಕ ಮಕ್ಕಳು ಪುಸ್ತಕಗಳನ್ನು ಓದುವಂತಾಗಬೇಕು. ಒಟ್ಟಿನಲ್ಲಿ ಕಾರಂತರನ್ನು ತಿಳಿಯುವ, ಓದುವ ಆಟ ಆಗಬೇಕು. ಮಕ್ಕಳು ತಮ್ಮ ಮನೆ, ಶಾಲೆ ಹಾಗೂ ಊರಿನ ಬಗ್ಗೆ ಇರಿಸಿಕೊಳ್ಳಬೇಕಾದ ಪ್ರೀತಿ, ಕಾಳಜಿ ಹಾಗೂ ಗೌರವದ ಬಗ್ಗೆ ಈ ರಂಗಕೃತಿ ಮಾತನಾಡುತ್ತದೆ. ಎಲ್ಲರೂ ಕಾಪಿ ಬರ್ತಿದ್ದೀರಾ? ಸೈಡಲ್ಲಿ ಕಲೆಕ್ಟ್ ಮಾಡಿ ಇಡಿ. ಕೊಡಿ. ಇಲ್ಲಿ ಯಾರು ಕಾಪಿ ಬರಲಿಲ್ಲ? ಇಲ್ಲಿ ಯಾರು ಬರಲಿಲ್ಲ? ನಮಸ್ತೆ, ಕೂತ್ಕೊಳ್ಳಿ. ಲೀಡರ್ ಎಲ್ಲಿದ್ದಾಳೆ? ಮ್ಯಾಮ್. ಕಾಪಿ ಇಟ್ಟಿದ್ಯಾ? ಹಾ ಮ್ಯಾಮ್, ಎಲ್ಲರೂ ಇಟ್ಟಿದ್ದಾರೆ. ಅಚಲ್ ಮತ್ತೆ ಶೋಭಿತ್ ಇಡ್ಲಿಲ್ಲ. ಯಾಕೆ ಇಟ್ಟಿಲ್ಲ ಕಾಪಿ? ಅದು ಮರ್ತೋಯ್ತು ಮ್ಯಾಮ್. ನೀನು ಬರ್ತಿದೆ ತರ್ಲಿಕ್ಕೆ ಮರ್ತೋಯ್ತು. ತರ್ಬೇಕಂತ ಗೊತ್ತಿಲ್ಲ, ಕಾಪಿಯನ್ನು ಬರಿಬೇಕಂತ ಗೊತ್ತಿಲ್ಲ ನಿಮಗೆ? ಈಗ ಬರೆದು ತೋರಿಸ್ಬೇಕು, ಗೊತ್ತಾಯ್ತಾ? ಕೂತ್ಕೊಳ್ಳಿ. ಹೋಮ್ವರ್ಕ್ ಯಾರು ಮಾಡಲಿಲ್ಲ? ಯಾಕೆ? ಪುಸ್ತಕ ತರಲಿಲ್ಲ. ರಫ್ ಇಲ್ವಾ ನಿನ್ನ ಹತ್ರ? ಖಾಲಿಯಾಗಿದೆ. ಪೇಪರಲ್ಲಿ ಮಾಡಿ ತೋರಿಸೀಗ. ಕೂತ್ಕೋ. ಮಕ್ಕಳ ಅಟೆಂಡೆನ್ಸ್ ಹೇಳಿ. ಧೃತಿ, ಪ್ರೆಸೆಂಟ್ ಮ್ಯಾಮ್. ಹರ್ಷಿನಿ, ಪ್ರೆಸೆಂಟ್ ಮ್ಯಾಮ್. ನಿಶಾ, ಪ್ರೆಸೆಂಟ್ ಮ್ಯಾಮ್. ನೇತ್ರ, ಎಸ್ ಮ್ಯಾಮ್. ಶ್ರೀಕೃತಿ, ಪ್ರೆಸೆಂಟ್ ಮ್ಯಾಮ್. ಯಶ್ವಿನ್, ಪ್ರೆಸೆಂಟ್ ಮ್ಯಾಮ್. ಸಮರ್ಥ್, ಪ್ರೆಸೆಂಟ್ ಮ್ಯಾಮ್. ಕುಶಿತ್, ಪ್ರೆಸೆಂಟ್ ಮ್ಯಾಮ್. ಧನ್ವಿತಾ, ಅಬ್ಸೆಂಟ್. ನಿರೀಕ್ಷಾ, ಎಸ್ ಮ್ಯಾಮ್. ಅಚಲ್, ಪ್ರೆಸೆಂಟ್ ಮ್ಯಾಮ್. ಸಂಭ್ರಮ್, ಪ್ರೆಸೆಂಟ್ ಮ್ಯಾಮ್. ಚೈತ್ರೇಶ್, ಅಬ್ಸೆಂಟ್. ಸುನಿಧಿ, ಪ್ರೆಸೆಂಟ್ ಮ್ಯಾಮ್. ಶೋಭಿ. ಕಮಿನ್ ಮ್ಯಾಮ್, ಕಮಿನ್. ಏನ್ ಲೇಟ್ ಮ್ಯಾಮ್, ಬಸ್ ಇರಲಿಲ್ಲ. ಎಲ್ಲಿಂದ ಬರೋದು ನೀನು? ನೆಲ್ಲಿಕಟ್ಟೆ ಮ್ಯಾಮ್. ನೆಲ್ಲಿಕಟ್ಟೆಗೆ ಬಸ್ ಇರ್ತದಲ್ಲ? ಮ್ಯಾಮ್, ಅದೆಲ್ಲ ರಶ್ ಇರ್ತದೆ. ಬೇಗ ಎದ್ದು ಬರಬೇಕು ನಾಳೆಯಿಂದ, ಗೊತ್ತಾಯ್ತಾ? ಹೋಮ್ವರ್ಕ್ ಆಗಿದಾ? ಇಲ್ಲ ಮ್ಯಾಮ್. ಯಾಕೆ? ಮ್ಯಾಮ್, ಅದು ನಿನ್ನ ಮನೆಯಲ್ಲಿ ಪೂಜೆ ಇತ್ತು. ಬೆಳಿಗ್ಗೆ ಮಾಡ್ಬೋದಿತ್ತಲ್ಲ ನಿಂಗೆ? ಈಗ ಕಂಪ್ಲೀಟ್ ಮಾಡಿ ತೋರಿಸ್ಬೇಕು. ಕೂತ್ಕೋ. ಶೋಭಿತ್, ಪ್ರೆಸೆಂಟ್ ಮ್ಯಾಮ್. ಶ್ರೇಯಾ, ಸಾಯಿ ಕೀರ್ತನ್, ರಶ್ಮಿ, ಪ್ರೆಸೆಂಟ್ ಮ್ಯಾಮ್. ಚೈತ್ರ, ಶೋಭ ಆಬ್ಸೆಂಟ್ ಅಲ್ಲ? ಎಂತ ವರ್ಕ್ ಉಂಟು ಕಂಪ್ಲೀಟ್ ಮಾಡಿ ತೋರಿಸ್ಬೇಕು ನಂಗೆ. ಮೇ ಐ ಕಮಿನ್ ಮ್ಯಾಮ್? ಕಮಿನ್. ಏನ್ ಲೇಟ್? ಅದು ಅದು ನಿದ್ದೆ ಮಾಡಿ ಎಲ್ಲಾಗ ಲೇಟ್ ಆಯ್ತು ಮ್ಯಾಮ್. ಒಳ್ಳೆ ರೀಸನ್ ಆಯ್ತಾ? ಬೇಗ ಎದ್ದು ಬರ್ಬೇಕಂತ ಗೊತ್ತಿದೆ ನಿಂಗೆ? ಇನ್ನು ಬೇಗ ಹೇಳ್ತೇನೆ ಮ್ಯಾಮ್. ನಾಳೆಯಿಂದ ಬೇಗ ಎದ್ದು ಹೊರಡಿ ಬರ್ಬೇಕು. ಹಾ. ಹೋಮ್ವರ್ಕ್ ಆಗಿದಾ? ಅದು ನನ್ನ ಬುಕ್ ಆಚಲ್ ತಗೊಂಡೇನೆ ಮ್ಯಾಮ್. ಆಚಲ್ ಮಾಡಿದ್ಯಾ ಹೋಮ್ವರ್ಕ್? ಯಾಕೆ? ಇಬ್ರು ಕೂಡ ಮಾಡಿ ತೋರಿಸ್ಬೇಕೀಗ. ಕೂತ್ಕೊಳ್ಳಿ. ಮಕ್ಳೇ, ನಿನ್ನೆ ಮಾಡ್ತಿದ್ದ ಪಾಠ ಯಾವುದು? ಇದನ್ನು ಬರೆದ ಲೇಖಕರು ಯಾರು? ಸಂಭ್ರಮ್ ಹೇಳು, ಯಾರು? ಕೆ. ಶಿವರಾಮ ಕಾರಂತ. ಕೂತ್ಕೋ. ಪಾಠವನ್ನಲ್ಲಿ ನಿಶ ಗಟ್ಟಿಯಾಗಿ ಓದ್ಬೇಕು. ಬೆಳಗಿನ ತಾನ ಜಯಪುರ. ಇದನ್ನು ಬರೆದ ಲೇಖಕರು ಕೆ. ಶಿವರಾಮ ಕಾರಂತ. ಜಯಪುರ ನನ್ನ ಪಾಲಿಗೆ ಹೊಸದಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಒಂದು ನಿಮಿಷ. ಮಕ್ಕಳೇ, ಇಲ್ಲಿ ಬಾಳೆಹಣ್ಣು ತಿನ್ನುವವರು ಯಾರೆಲ್ಲ ಕೈ ಎತ್ತಿ. ಮೊಟ್ಟೆ ತಿನ್ನುವವರು ಯಾರೆಲ್ಲ ಕೈ ಎತ್ತಿ. ಮ್ಯಾಮ್, ಇವತ್ತು ಹೆಸರು ಉಂಟಾ ಈಗ? ಓದಲಿ. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ಮಕ್ಕಳೇ, ಪ್ರೇಯರ್ಗೆ ನಿಲ್ಲಿ.
ಶಿಸ್ತು ಕ್ರಮವನ್ನು ನೋಡಿ ನೀವು ಪಾದಕೂರ್ವ ವಿದ್ಯಾರ್ಥಿಗಳು ಎಂದು ಹೇಳುವಂತಾಗಬೇಕು. ಗುರು ಹಿರಿಯರ ಮೇಲಿನ ಭಕ್ತಿ, ಶಿಸ್ತು, ಸತತ ಪ್ರಯತ್ನದಿಂದ ನೀವು ನಿಮ್ಮ ಕಲಿಕೆಯಲ್ಲಿ ವಿಜಯಶಾಲಿಗಳಾಗುತ್ತೀರಿ ಆಗಬೇಕು ಎಂಬುದು ನಮ್ಮ ಆಸೆ ಕೂಡ. ಮ್ಯಾಮ್, ಈ ಸಮುದ್ರ ಕೊರೆತವನ್ನು ನಿಲ್ಲಿಸಲು ಸಾಧ್ಯವಿಲ್ಲವೇ? ಹೌದು ರಾಘವ, ನೀನು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯಾ. ಬಹಳಷ್ಟು ತಿಂಗಳುಗಳಿಂದ ಈ
ತುಂಬಾ ತಲೆಬಿಸಿಯಾಗಿದೆ. ಹೌದು, ಹಾಗಾದ್ರೆ ನಾವಿನ್ನು ಶಾಲೆಗೆ ಹೋಗುದಾ ಅಥವಾ ಇಲ್ಲೇ ಇದ್ದು ಬಿಡೋದಾ? ಛೇ, ಬಿಡ್ತು ಅನ್ನು. ನಾನು ಮಾತ್ರ ಈ ಶಾಲೆ ಬಿಟ್ಟು ಬೇರೆ ಎಲ್ಲಿಗೂ ಬರುವುದಿಲ್ಲ. ಬರುವುದಿಲ್ಲ ಯಾಕೆ? ಯಾಕೆಂದರೆ ಬೇರೆ ಶಾಲೆ ನನಗೆ ಬೇಡ, ಈ ಶಾಲೆ ಇರೋದಿಲ್ಲ. ಸುಮ್ಮನೆ ಏನನ್ನೆಲ್ಲ ಹೇಳಬೇಡ. ನನಗೆ ಬೇಜಾರಾಗಿದೆ. ನಾನು ಮನೆಯಲ್ಲಿ ಅಮ್ಮನ ಹತ್ರ ಕೇಳಿದೆ, ಅಮ್ಮ ನಾವೆಲ್ಲ ಈ ಮೇ ತಿಂಗಳೊಳಗೆ ಮನೆ ಬಿಡಬೇಕಂತೆ, ಹೌದಾ? ಆಗ ಅಪ್ಪ ಬಂದವ್ರೆ ಜೋರ್ ಮಾಡಿದ್ರು. ಅಪ್ಪ ಹೀಗೆ ಹೇಳಿರ್ಬೇಕು. ಇದಕ್ಕೆಲ್ಲ ಮಕ್ಕಳು ತಲೆ ಹಾಳು ಮಾಡಿಕೊಳ್ಳಬಾರದು. ಆ ಕೆಲಸಕ್ಕೆ ನಾವಿದ್ದೇವೆ. ಮಕ್ಕಳೇನಿದ್ದರೂ ಸುಮ್ಮನೆ ಓದ್ಬೇಕು ಅಷ್ಟೇ. ಹೌದು ಗಂಗಾಧರ, ನೀನು ಹೇಳಿದ ಹಾಗೆ ಹೇಳಿದ್ರು. ಆದರೂ ಶಾಲೆಯಲ್ಲಿ ಮಾಸ್ತರರು, ಮನೆಯಲ್ಲಿ ಅಪ್ಪ ಅಮ್ಮ. ಅಲ್ಲ, ಇವರಿಗೆಲ್ಲ ಹೇಗಾಗಿದೆ? ನಾವೇನಾದ್ರು ಪ್ರಶ್ನೆ ಕೇಳಿದ್ರೆ ಅವರ ಲೆಕ್ಕದಲ್ಲಿ ನಾವು ಅಧಿಕ ಪ್ರಸಂಗಿಗಳು ಅಷ್ಟೇ. ನಿಜ, ನಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಿದರೆ ಅವ್ರಿಗೆ ಏನಾಗುತ್ತದೆ? ಇರಲಿ, ನಾಳೆ ಶಾಲೆ ಬಿಟ್ಟ ಮೇಲೆ ಇಲ್ಲಿ ಆಡ್ಲಿಕ್ಕೆ ಬರುವಾಗ ಶ್ರೀಧರ, ಶಶಿಧರ, ಪ್ರವೀಣ, ಲೋಕು ಎಲ್ಲರನ್ನೂ ಕರೆದುಕೊಂಡು ಬಾ. ನಾವೆಲ್ಲ ಅಲ್ಲಿ ಮಾತನಾಡೋಣ. ನನಗಂತೂ ಏನಾದರೂ ಮಾಡಲೇಬೇಕು ಅಂತ ಅನಿಸ್ತಾ ಇದೆ.
ಇನ್ನೇನು 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 ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನು ತಾನೇ ಲಕ್ಷ ಸಾವಿರ ನೂರು ತಾನೇ 19 ಏಳು ತಾನೇ 6 5 4 3 ತಾನೇ 2 ಒಂದಾದ ಮೇಲೆ ಇನ್ನೇನಿನ್ನೇನು 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 ಎನ್ನುವ ಪ್ರಶ್ನೋತ್ತರ ಮಾಲಿಕೆಯನ್ನು ಕಳೆದ 2 ವರ್ಷಗಳಿಂದ ಓದುತ್ತಿದ್ದೇವೆ. ವಿಜ್ಞಾನದ ಬಗೆಗಂತೂ ನಮಗೆ ಬಹಳಷ್ಟು ಒಳ್ಳೆಯ ಮಾಹಿತಿಯೇ ಸಿಕ್ಕಿದೆ. ನಾನು ಪ್ರತಿ ವಾರ ಪ್ರಶ್ನೋತ್ತರ ಮಾಲಿಕೆಯನ್ನು ಶಾಲೆಯ ವಿಜ್ಞಾನ ವಿಭಾಗದ ಕರಿಹಲಗೆ ಮೇಲೆ ಬರೆಯುತ್ತೇನೆ. ಎಲ್ಲ ಮಕ್ಕಳು ಇದನ್ನು ಓದಿಕೊಂಡು ಕೆಲವರು ಪುಸ್ತಕದಲ್ಲಿ ಬರೆದುಕೊಂಡು ಹೋಗುತ್ತಾರೆ. ಹಿಂದಿನ ವರ್ಷ ನಮ್ಮ ಶಾಲೆ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ದೀಪಾಳು ಕೇಳಿದ ಜ್ವಾಲಾಮುಖಿ ಎಂದರೇನು ಎನ್ನುವ ಪ್ರಶ್ನೆಗೆ ತರಂಗದಲ್ಲಿ ಉತ್ತರ ಕೊಟ್ಟಿದ್ದು ನಿಮಗೆಲ್ಲರಿಗೂ ನೆನಪಿರಬಹುದು. ನಿಮ್ಮನ್ನು ಬಹಳ ಪ್ರೀತಿ ಮಾಡುವ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಹಳ ಮಂದಿ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಸದಾನಂದ ಮಾಸ್ತರರು. ಕಾರಂತಜ್ಜ, ನೀವು ಬರೆದ ಕಥೆ ಪುಸ್ತಕಗಳನ್ನು ಕೊಡುವುದು ಎಲ್ಲರೂ ತರಂಗ ಓದುವಂತೆ ಮಾಡಿದವರು ನಮ್ಮ ಸದಾನಂದ ಮಾಸ್ತರರೇ. ಹಿಂದಿನ ವರ್ಷ ನೀವು ಉತ್ತರ ಕನ್ನಡದಲ್ಲಿ ಚುನಾವಣೆಗೆ ನಿಂತಾಗ ನಮ್ಮ ಸದಾನಂದ ಮಾಸ್ತರರು ಬಹಳ ಖುಷಿಯಲ್ಲಿದ್ದರು. ಪ್ರತಿ ಕ್ಲಾಸಿನಲ್ಲೂ ನಿಮ್ಮದೇ ಸುದ್ದಿ. ಕಾರಂತಜ್ಜ ಚುನಾವಣೆಯಲ್ಲಿ ಆರಿಸಿ ಬಂದ ಬಳಿಕ ಉತ್ತರ ಕನ್ನಡದಲ್ಲಿ ಪರಿಸರ ನಾಶವಾಗುವುದಕ್ಕೆ ಬಿಡುವುದಿಲ್ಲ ಎಂದು ನೀವು ಹೇಳುತ್ತಿದ್ದೀರಿ. ಆ ವರ್ಷ ನಮ್ಮ ಶಾಲಾಂಗಣದಲ್ಲಿ ನಿಮ್ಮ ಚುನಾವಣಾ ಭಾಷಣ ನಡೆದಾಗ ಅದು ರಾಜಕೀಯ ಸಭೆ, ಅಲ್ಲಿಗೆ ಮಕ್ಕಳು ಹೋಗಬಾರ್ದು ಎಂದು ಮಾಸ್ತರರು ನಮ್ಮನ್ನು ಹೋಗಲೇ ಬಿಡಲಿಲ್ಲ. ಆದರೂ ನಾವು ಕಿಟಕಿಯಿಂದಲೇ ನೋಡಿ
ಸಿಲುಕಿಕೊಂಡಿದ್ದೇವೆ. ನಮ್ಮ ಊರಾದ ಪಾವಿನ ಕುರುವೆ ತೊಳೆದುಕೊಂಡು ಹೋಗುತ್ತಿದೆ. ಇನ್ನೆರಡು ತಿಂಗಳಲ್ಲಿ ಊರು ಬಿಡಬೇಕೆಂದು ಸರ್ಕಾರ ಹೇಳಿದೆ. ಇದರಿಂದ ನಾವು ಕಲಿಯುತ್ತಿರುವ ಶಾಲೆ, ಉಳಿದುಕೊಂಡ ಮನೆ, ದಿನಾಲು ಆಟವಾಡುತ್ತಿರುವ ಜಾಗವನ್ನೆಲ್ಲ ಬಿಟ್ಟು ಹೋಗಬೇಕಾಗಿದೆ. ಇನ್ನು 2-3 ತಿಂಗಳಲ್ಲಿ ಇಲ್ಲೆಲ್ಲ ನೀರು ತುಂಬುತ್ತದೆ ಅಂತೆ. ನಮಗೆ ನಿಜವಾಗಲು ಇವು ಯಾವುದನ್ನು ಬಿಟ್ಟು ಬೇರೆ ಕಡೆ ಹೋಗಲು ಮನಸ್ಸಿಲ್ಲ. ನನ್ನ ತಂದೆ ರತ್ನಗಿರಿ ಬೋಟಿಗೆ ಹೋಗಿ 2 ತಿಂಗಳಾಯಿತು. ಯಾವಾಗ ಬರ್ತಾರೆ ಎಂದು ಗೊತ್ತಿಲ್ಲ. ಮನೆಯಲ್ಲಿ ಅಮ್ಮ ವಿಷಯ ಕೇಳಿದಾಗಿಂದ ಅಳುವುದನ್ನು ನಿಲ್ಲಿಸುತ್ತಾನೇ ಇಲ್ಲ. ದಯವಿಟ್ಟು ನೀವು ಈ ಸಮುದ್ರ ಕೊರೆತವನ್ನು ಹೇಗೆ ನಿಲ್ಲಿಸಬಹುದೆಂದು ನಮ್ಮ ಶಾಲೆಯ ವಿಳಾಸಕ್ಕೆ ಪತ್ರ ಬರೆಯಿರಿ. ಇಂದಿ ನಿಮ್ಮ ಪಾವಿನ ಕುರುವೆ ಶಾಲೆಯ ಪ್ರೀತಿಯ ಮಕ್ಕಳಾದ ಲೋಕು, ರಾಘವ, ಶ್ರೀಧರ, ಶಶಿಧರ, ಪ್ರವೀಣ. ഇരുಳೆಂದರೆಲ್ಲುಂಟು ಬೆಳಕಿದ್ದರಿರುಳಂತೆ, ಬೆಳಕಬಲ್ಲವರಾರು ഇരുಳೆಂಬುದೇಕೆ, ಸಮವ ಎಂಬುದೇಕೆ, ಇಲ್ಲವೆಂಬುದೇಕೆ, ಇದ್ದುದರ ಅರಿವನ್ನೇ ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು. ಇದನ್ನು ಪೋಸ್ಟ್ ಬಾಕ್ಸಿಗೆ ಹಾಕಿ ಬಾ. ಪಾವಿನ ಕುರುವೆ ಕರ್ಕಿ, 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 ಪಾವಿನ ಕುರುವೆ ಕರ್ಕಿ. ಕಾಲಕತ್ತಲೆದಾರು ಎದ್ದೆತ್ತಲು ಹರಡಿ, ನೆಲವಾಗಿ ಮರವಿದ್ದು ಗಿಡವಾಗಿ ಚಿಗುರಿದ್ದು, ನೆಲದೊಳಗೆ ಬೇರಿಟ್ಟು ಗಗನವನ್ನು ಮುತ್ತಿಟ್ಟು, ಎಳೆಯೆಲ್ಲ ನುಗ್ಗುತ್ತಲಿ ತಾನೆ ತಾನು, ತಾನೆ ತಾನು, ತಾನೆ ತಾನು, ತಾನೆ ತಾನು, ತಾನೆ ತಾನು. ನಮಸ್ತೆ. ನಮಸ್ತೆ ಬಂತಾ? ಇಲ್ಲ. ನಮಸ್ತೆ. ನಮಸ್ತೆ ಉಂಟಾ? ಇಲ್ಲ. ನಮಸ್ತೆ. ನಮಸ್ತೆ ಉಂಟಾ? ಇಲ್ಲ. ನಮಸ್ತೆ ಉಂಟಾ? ಇಲ್ಲ. ഇരുಳೆಂದರೆಲ್ಲುಂಟು ಬೆಳಕಿದ್ದರಿರುಳಂತೆ, ಬೆಳಕಬಲ್ಲವರಾರು ഇരുಳೆಂಬುದೇಕೆ, ಸಮವ ಎಂಬುದೇಕೆ, ಇಲ್ಲವೆಂಬುದೇಕೆ, ಇದ್ದುದರ ಅರಿವನ್ನೇ ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು. ನಾವು ಕಾರಂತಜ್ಜನಿಗೆ ಪತ್ರ ಹಾಕಿ ಇವತ್ತಿಗೆ 1 ತಿಂಗಳಾಗಿದೆ. ನಾಡಿದ್ದು ನಮ್ಮ ಫಲಿತಾಂಶ ಏಪ್ರಿಲ್ 10ರಂದು. ಇನ್ನು 10 ದಿವಸ ಮಾತ್ರ ಉಳಿದಿದೆ ಅಷ್ಟೇ. ಇನ್ನು ಕಾರಂತಜ್ಜರಿಂದ ಪತ್ರ ಬಂದಿಲ್ಲ. ಹೌದು, ಕಾರಂತಜ್ಜರಿಂದ ಉತ್ತರವೇ ಬರಲಿಲ್ಲ. ನಮ್ಮೂರಲ್ಲಿ ಏನಾಗುತ್ತದೆಯೋ ಏನೋ. ನಮ್ಮ ಮನೆಯವರು ಹಳದಿಪುರಕ್ಕೆ ಹೋಗ್ತಾರಂತೆ. ಹಳದಿಪುರ ಶಾಲೆ ಪಾವಿನ ಕುರುವೆ ಶಾಲೆಗಿಂತ ತುಂಬಾ ಚೆನ್ನಾಗಿದೆ ಅಂತೆ. ಈಗೇನು ಸಮಯ ಮುಗಿದೇ ಹೋಗಿಲ್ಲ. ಬಹುಶಃ ಕಾರಂತಜ್ಜ ಊರಲ್ಲಿ ಇಲ್ಲವೋ ಏನು. ಪಾಪ ಕಾರಂತಜ್ಜ ಉತ್ತರ ಬರ್ದೇ ಬರೀತಾರೆ. 3-4 ದಿವಸದಲ್ಲಿ, ಅಂದರೆ ಮುಂದಿನ ಬುಧವಾರದೊಳಗೆ ಕಾರಂತಜ್ಜರ ಪತ್ರ ಬರಲೇಬೇಕು. ಕಾರಂತಜ್ಜನಿಂದ ಬರುವ ಪತ್ರದಲ್ಲಿ ಸಮುದ್ರ ಕೊರೆತವನ್ನು ಹೇಗೆ ನಿಲ್ಲಿಸಬಹುದು ಎಂಬುದರ ಬಗ್ಗೆ ಮಾಹಿತಿ ಕಲಿತಾ ಇರ್ತದೆ. ಪತ್ರ ಬಂದ ಕೂಡಲೇ ನಾನು ಅದನ್ನು ಓದಿ ಹೇಳುತ್ತೇನೆ. ನೀವೆಲ್ಲರೂ ನನ್ನ ಜೊತೆ ಕೈ ಕೈ ಜೋಡಿಸಬೇಕಾಗುತ್ತದೆ. ಆಗ ನಮ್ಮೊಂದಿಗೆ ಇನ್ನು 10-15 ಮಂದಿ ಹೆಚ್ಚೇ ಬೇಕಾಗಬಹುದು. ಪತ್ರ ಬರುವ ಮೊದಲು, ಅಂದರೆ 4-5 ದಿನಗಳ ಒಳಗೆ. ಇದಕ್ಕೆಲ್ಲ ನಾವು ತಯಾರಿ ಮಾಡಿಕೊಳ್ಳಬೇಕು. ಹೆಜ್ಜೆ ಮುಂದಿಟ್ಟಾಗಿದೆ, ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಈಗ ಕತ್ತಲಾಗಿದೆ, ಬನ್ನಿ ಈ ದಾರಿಯಲ್ಲಿ ಮುಂದೆ ಹೋಗೋಣ. ഇരുಳೆಂದರೆಲ್ಲುಂಟು
ಮಾಡುತ್ತಿದ್ದಾರೆ. ಇಲ್ಲಿರುವ ಎಲ್ಲಾ ಶಿಕ್ಷಕರು ಮುಂದೆ ಬೇರೆ ಶಾಲೆಗೆ ಹೋಗಿ ಪಾಠ ಮಾಡಬೇಕೆಂದಿದ್ದಾರೆ. ನೀವೆಲ್ಲ ಮುಂದೆ ಎಲ್ಲಿ ಕಲಿಯಲು ಹೋಗುತ್ತೀರಿ ಎಂಬುದು ನನಗೆ ಗೊತ್ತಿಲ್ಲ. ಇಂದು ಸೇರಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭ ವಿದಾಯವಿದು. ಈ ವರ್ಷ ಪರೀಕ್ಷೆಯಲ್ಲಿ ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿರುವುದಿಲ್ಲ. ಎಲ್ಲರೂ ಪಾಸ್ ಆಗಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ಅಕ್ಕ, ನಿನ್ನೆ ಕೆಟ್ಟ ಕನಸೊಂದನ್ನು ಕಂಡೆ. ಕೆಟ್ಟ ಕನಸೆ? ಏನದು? ನಮ್ಮ ಶಾಲೆಯ ನಾಟಕ ಹಬ್ಬಕ್ಕಾಗಿ ನಾಟಕಾಭ್ಯಾಸ ಮಾಡುತ್ತಿದ್ದೆವು. ಶಾಲೆಯ ಗೋಡೆಗಳನ್ನು ತೋರಣ ಮತ್ತು ಬಲೂನುಗಳಿಂದ ಅಲಂಕಾರ ಮಾಡಿದ್ದೆವು. ಆಗಲೇ ಒಬ್ಬ ಭಯಾನಕ ವ್ಯಕ್ತಿ ಕೈಯಲ್ಲಿ ಆಯುಧ ಹಿಡಿದು ನರ್ತನ ಮಾಡುತ್ತಾ ಪ್ರವೇಶಿಸಿದ.
ನನ್ನ ಆಪ್ತರೊಬ್ಬರು ಪಾವಿನ ಕುರುವೆಯ ಸಮುದ್ರ ಕೊರೆತ ಪ್ರದೇಶವನ್ನೆಲ್ಲ ತೋರಿಸಿದ್ದರು. ಆಗಲೇ ನಾನು ಈ ಜನರನ್ನು ಸಂಘಟಿಸಿ ಹೋರಾಡಬೇಕೆಂದು ಹೇಳಿದ್ದೆ. ಆದರೆ ಈ ವರ್ಷ ಅಲ್ಲಿ ಜನ ಉಳಿಯುವುದೇ ಕಷ್ಟವಾಗಿದೆ. ಇದಕ್ಕೆಲ್ಲ ನಿಮಗೆ ಕಲಿಸಿಕೊಟ್ಟ ಶಿಕ್ಷಕರಿಗೆ ಹಾಗೂ ತಂದೆ ತಾಯಿಗಳಿಗೆ ಅನುಸರಿಸುತ್ತೀರಿ ಎಂದು ನಂಬಿದ್ದೇನೆ. ಮೊದಲು ನೀವು ಬಳಸಬೇಕು. ನೀವೆಲ್ಲರೂ ದೊಡ್ಡವರಾದ ಮೇಲೆ ಇನ್ನೂ ದೊಡ್ಡ ಪರಿಣಾಮಕಾರಿ ಸಂಘಟನೆ ಮಾಡಲು ಸಾಧ್ಯವಿದೆ. ಮುಂದೆ ಉತ್ತರ ಕನ್ನಡದ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಯುವಕರಾಗುತ್ತಿರುವ ನೀವು ತೆಗೆದುಕೊಳ್ಳಬೇಕಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಕಳ್ಳರು ರಾಜಕಾರಣಿಗಳು ನಾಡಿನ ಸಂಪತ್ತನ್ನು ದೋಚಲು ಕಾಯುತ್ತಿರುತ್ತಾರೆ. ಈ ಪತ್ರದ ಸಂಗಡ ನೀವು ಓದಲೇಬೇಕಾದ ಪರಿಸರ ಮತ್ತು ವಿಜ್ಞಾನದ ಬಗೆಗಿನ 2 ಪುಸ್ತಕಗಳನ್ನು ಕಳುಹಿಸುತ್ತಿದ್ದೇನೆ. ಓದಿದ ಮೇಲೆ ನಿಮಗೇನನಿಸುತ್ತದೆ ಎಂದು ಕಾರಂತಜ್ಜನಿಗೆ ಪತ್ರ ಬರೆಯಿರಿ. ನಿಮ್ಮ ಕಾರಂತಜ್ಜ. ಭೂಮಿ ಬೆಟ್ಟ ನೀರಿನ ಬಾನಿಗೆ ನಮ್ಮಯ ನಾಡಿನ ಎಲ್ಲ ಜನತೆ ಸೋಮನ ಹೆಸರಿನ ಕತೆ ಗೊತ್ತು. ಸೋಮನ ಮಕ್ಕಳು ಹೇಳುವ ಕಥೆಯ ಕೇಳಿ ಸ್ವಾಮಿ ಈ ಹೊತ್ತು. ಕೇಳಿ ಸ್ವಾಮಿ ಈ ಹೊತ್ತು. ಸೋಮನ ಮಕ್ಕಳು ನಾವುಗಳು. 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 ನನ್ನ ಸ್ನೇಹಿತರ ಪರಿಚಯವನ್ನು ಮಾಡಿಸುತ್ತೇನೆ. ಯಶ್ವಿನ್ 8ನೇ ತರಗತಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಸಂಭ್ರಮ್ 8ನೇ ತರಗತಿ. ಶೋಭಿತ್ 8, ಕುಶಿತ್ 9, ಅಕ್ಷತ್ 9, ರಾಮ್ 9, ಸಮರ್ 9, ಸಾಯಿ ಕೀರ್ತನ್ 9, ಚೈತ್ರೇಶ್ 9, ನೇತ್ರ 9, ವಿದೀಕ್ಷಾ 9, ತ್ರಿಷಾ 9, ಧೃತಿ 9, ಶ್ರೀಕೃತಿ 9, ತನ್ವಿತಾ 9, ಸುನೀತಿ 9, ರಶ್ಮಿ 9, ಹರ್ಷಿನಿ 9, ನಿಶಾ 9, ನಿರೀಕ್ಷಾ 9, ಶ್ರೇಯಾ 8. ನಾಟಕದಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದಂಥ ರೂಪಕಲಾಕೆಯವರು ಗೀತಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಕಾರಂತಜ್ಜನಿಗೊಂದು ಪತ್ರ. ಮಕ್ಕಳ ನಾಟಕದ ಕುರಿತು. ಮಕ್ಕಳ ನಾಟಕ ಕಲಿಗೆ ಶಾಲಾ ಶಿಕ್ಷಣಕ್ಕೆ ಪೂರಕವಾಗಿರಬೇಕು ಎನ್ನುವ ಉದ್ದೇಶದಿಂದ ಕಾರಂತಜ್ಜನಿಗೊಂದು ಪತ್ರ ನಾಟಕವನ್ನು ಆರಿಸಿಕೊಂಡಿದ್ದೇವೆ. ಕಲಿಗೆ ಆಟವಾಗಬೇಕು, ಆಟ ಪಾಠವಾಗಬೇಕು, ಪಾಠ ನಾಟಕವಾಗಬೇಕು. ಕಲೆ, ಸಾಹಿತ್ಯ, ಪುಸ್ತಕ ಓದು ಮಕ್ಕಳ ದಿನಚರಿಯಾಗಬೇಕು. ನಾಟಕ ನೋಡುವ ಮೂಲಕ ಮಕ್ಕಳು ಪುಸ್ತಕಗಳನ್ನು ಓದುವಂತಾಗಬೇಕು. ಒಟ್ಟಿನಲ್ಲಿ ಕಾರಂತರನ್ನು ತಿಳಿಯುವ, ಓದುವ ಆಟ ಆಗಬೇಕು. ಮಕ್ಕಳು ತಮ್ಮ ಮನೆ, ಶಾಲೆ ಹಾಗೂ ಊರಿನ ಬಗ್ಗೆ ಇರಿಸಿಕೊಳ್ಳಬೇಕಾದ ಪ್ರೀತಿ, ಕಾಳಜಿ ಹಾಗೂ ಗೌರವದ ಬಗ್ಗೆ ಈ ರಂಗಕೃತಿ ಮಾತನಾಡುತ್ತದೆ.
ನಮಸ್ತೆ, ಕೂತ್ಕೊಳ್ಳಿ. ಲೀಡರ್ ಎಲ್ಲಿದ್ದಾಳೆ? ಮ್ಯಾಮ್. ಕಾಫಿ ಇಟ್ಟಿದ್ಯಾ? ಹಾ ಮ್ಯಾಮ್, ಎಲ್ಲರೂ ಇಟ್ಟಿದ್ದಾರೆ. ಅಚಲ್ ಮತ್ತೆ ಶೋಭಿತ್ ಇಡ್ಲಿಲ್ಲ. ಯಾಕೆ ಇಟ್ಟಿಲ್ಲ ಕಾಫಿ? ಅದು ಮರ್ತೋಯ್ತು ಮ್ಯಾಮ್. ನೀನು ಬರ್ತಿದೆ ತರ್ಲಿಕ್ಕೆ ಮರ್ತೋಯ್ತು. ತರ್ಬೇಕಂತ ಗೊತ್ತಿಲ್ಲ ಕಾಫಿಯನ್ನು? ಬರಿಬೇಕಂತ ಗೊತ್ತಿಲ್ಲ ನಿಮಗೆ? ಈಗ ಬರೆದು ತೋರಿಸ್ಬೇಕು, ಗೊತ್ತಾಯ್ತಾ? ಕೂತ್ಕೊಳ್ಳಿ. ಹೋಮ್ವರ್ಕ್ ಯಾರು ಮಾಡಲಿಲ್ಲ? ಯಾಕೆ? ಅದು ಪುಸ್ತಕ ತರಲಿಲ್ಲ. ರಫ್ ಇಲ್ವಾ ನಿನ್ನ ಹತ್ರ? ಖಾಲಿಯಾಗಿದೆ. ಪೇಪರಲ್ಲಿ ಮಾಡಿ ತೋರಿಸೀಗ. ಕೂತ್ಕೋ. ಮಕ್ಕಳ ಅಟೆಂಡೆನ್ಸ್ ಹೇಳಿ. ಧೃತಿ, ಪ್ರೆಸೆಂಟ್ ಮ್ಯಾಮ್. ಹರ್ಷಿನಿ, ಪ್ರೆಸೆಂಟ್ ಮ್ಯಾಮ್. ನಿಶಾ, ಪ್ರೆಸೆಂಟ್ ಮ್ಯಾಮ್. ನೇತ್ರ, ಎಸ್ ಮ್ಯಾಮ್. ಶ್ರೀಕೃತಿ, ಪ್ರೆಸೆಂಟ್ ಮ್ಯಾಮ್. ಯಶ್ವಿನ್, ಪ್ರೆಸೆಂಟ್ ಮ್ಯಾಮ್. ಸಮರ್ಥ್, ಪ್ರೆಸೆಂಟ್ ಮ್ಯಾಮ್. ಕುಶಿತ್, ಪ್ರೆಸೆಂಟ್ ಮ್ಯಾಮ್. ಧನ್ವಿತಾ, ಅಬ್ಸೆಂಟ್. ನಿರೀಕ್ಷಾ, ಎಸ್ ಮ್ಯಾಮ್. ಅಚಲ್, ಪ್ರೆಸೆಂಟ್ ಮ್ಯಾಮ್. ಸಂಭ್ರಮ್, ಪ್ರೆಸೆಂಟ್ ಮ್ಯಾಮ್. ಚೈತ್ರೇಶ್, ಅಬ್ಸೆಂಟ್. ಸುನಿಧಿ, ಪ್ರೆಸೆಂಟ್ ಮ್ಯಾಮ್. ಶೋಭಿ. ಕಮಿನ್ ಮ್ಯಾಮ್, ಕಮಿನ್. ಏನ್ ಲೇಟ್ ಮ್ಯಾಮ್, ಬಸ್ ಇರಲಿಲ್ಲ. ಎಲ್ಲಿಂದ ಬರೋದು ನೀನು? ನೆಲ್ಲಿಕಟ್ಟೆ ಮ್ಯಾಮ್. ನೆಲ್ಲಿಕಟ್ಟೆಗೆ ಬಸ್ ಇರ್ತದಲ್ಲ? ಮ್ಯಾಮ್, ಅದೆಲ್ಲ ರಶ್ ಇರ್ತದೆ. ಬೇಗ ಎದ್ದು ಬರಬೇಕು ನಾಳೆಯಿಂದ, ಗೊತ್ತಾಯ್ತಾ? ಹೋಮ್ವರ್ಕ್ ಆಗಿದಾ? ಇಲ್ಲ ಮ್ಯಾಮ್. ಯಾಕೆ? ಮ್ಯಾಮ್, ಅದು ನಿನ್ನೆ ಮನೆಯಲ್ಲಿ ಪೂಜೆ ಇತ್ತು. ಬೆಳಿಗ್ಗೆ ಮಾಡ್ಬೋದಿತ್ತಲ್ಲ ನಿಂಗೆ? ಈಗ ಕಂಪ್ಲೀಟ್ ಮಾಡಿ ತೋರಿಸ್ಬೇಕು. ಕೂತ್ಕೋ. ಶೋಭಿತ್, ಪ್ರೆಸೆಂಟ್ ಮ್ಯಾಮ್. ಶ್ರೇಯಾ, ಸಾಯಿ ಕೀರ್ತನ್, ರಶ್ಮಿ, ಪ್ರೆಸೆಂಟ್ ಮ್ಯಾಮ್. ಚೈತ್ರ ಶೋಭ ಆಬ್ಸೆಂಟ್ ಅಲ್ಲ? ಎಂತ ವರ್ಕ್ ಉಂಟು ಕಂಪ್ಲೀಟ್ ಮಾಡಿ ತೋರಿಸ್ಬೇಕು ನಂಗೆ. ಮೇ ಐ ಕಮಿನ್ ಮ್ಯಾಮ್? ಕಮಿನ್. ಏನ್ ಲೇಟ್? ಅದು ಅದು ನಿದ್ದೆ ಮಾಡಿ ಎಲ್ಲಾಗ ಲೇಟ್ ಆಯ್ತು ಮ್ಯಾಮ್. ಒಳ್ಳೆ ರೀಸನ್ ಆಯ್ತಾ? ಬೇಗ ಎದ್ದು ಬರ್ಬೇಕಂತ ಗೊತ್ತಿಲ್ಲ ನಿಂಗೆ? ಇನ್ನು ಬೇಗ ಹೇಳ್ತೇನೆ ಮ್ಯಾಮ್. ನಾಳೆಯಿಂದ ಬೇಗ ಎದ್ದು ಹೊರಡಿ ಬರ್ಬೇಕು. ಹಾ. ಹೋಮ್ವರ್ಕ್ ಆಗಿದಾ? ಅದು ನನ್ನ ಬುಕ್ ಆಚಲ್ ತಗೊಂಡೇನೆ ಮ್ಯಾಮ್. ಅಚಲ್ ಮಾಡಿದ್ಯಾ ಹೋಮ್ವರ್ಕ್? ಯಾಕೆ? ಇಬ್ರು ಕೂಡ ಮಾಡಿ ತೋರಿಸ್ಬೇಕೀಗ. ಕೂತ್ಕೊಳ್ಳಿ. ಮಕ್ಳೇ, ನಿನ್ನೆ ಮಾಡ್ತಿದ್ದ ಪಾಠ ಯಾವುದು? ಇದನ್ನು ಬರೆದ ಲೇಖಕರು ಯಾರು? ಸಂಭ್ರಮ್ ಹೇಳು ಯಾರು? ಕೆ. ಶಿವರಾಮ ಕಾರಂತ. ಕೂತ್ಕೋ. ಪಾಠವನ್ನಲ್ಲಿ ನಿಶಾ ಗಟ್ಟಿಯಾಗಿ ಓದ್ಬೇಕು. ಬೆಳಗಿನ ತಾನ ಜಯಪುರ. ಇದನ್ನು ಬರೆದ ಲೇಖಕರು ಕೆ. ಶಿವರಾಮ ಕಾರಂತ. ಜಯಪುರ ನನ್ನ ಪಾಲಿಗೆ ಹೊಸದಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಒಂದು ನಿಮಿಷ. ಮಕ್ಕಳೇ, ಇಲ್ಲಿ ಬಾಳೆಹಣ್ಣು ತಿನ್ನುವವರು ಯಾರೆಲ್ಲ ಕೈ ಎತ್ತಿ. ಮೊಟ್ಟೆ ತಿನ್ನುವವರು ಯಾರೆಲ್ಲ ಕೈ ಎತ್ತಿ. ಮ್ಯಾಮ್, ಇವತ್ತು ಹೆಸರು ಉಂಟಾ? ಇಲ್ಲ. ಓದಲಿ. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ಮಕ್ಕಳೇ, ಪ್ರೇಯರ್ಗೆ ನಿಲ್ಲಿ. ಭಾರತ ಜನನಿಯ
ಶಿಸ್ತು ಕ್ರಮವನ್ನು ನೋಡಿ ನೀವು ಪಾದಕ ಕೂರುವ ವಿದ್ಯಾರ್ಥಿಗಳು ಎಂದು ಹೇಳುವಂತಾಗಬೇಕು. ಗುರು ಹಿರಿಯರ ಮೇಲಿನ ಭಕ್ತಿ, ಶಿಸ್ತು, ಸತತ ಪ್ರಯತ್ನದಿಂದ ನೀವು ನಿಮ್ಮ ಕಲಿಕೆಯಲ್ಲಿ ವಿಜಯಶಾಲಿಗಳಾಗುತ್ತೀರಿ ಆಗಬೇಕು ಎಂಬುದು ನಮ್ಮ ಆಸೆ ಕೂಡ. ಮ್ಯಾಮ್, ಈ ಸಮುದ್ರ ಕೊರೆತವನ್ನು ನಿಲ್ಲಿಸಲು ಸಾಧ್ಯವಿಲ್ಲವೇ? ಹೌದು ರಾಘವ, ನೀನು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯಾ. ಬಹಳಷ್ಟು ತಿಂಗಳುಗಳಿಂದ ಈ ಪ್ರಶ್ನೆ ಚರ್ಚೆ ಆಗುತ್ತಲೇ ಇದೆ.
ಮಕ್ಕಳೇನಿದ್ದರೂ ಸುಮ್ಮನೆ ಓದ್ಬೇಕು ಅಷ್ಟೇ. ಹೌದು ಗಂಗಾಧರ, ನೀನು ಹೇಳಿದ ಹಾಗೆ ಹೇಳಿದ್ರು. ಆದರೂ ಶಾಲೆಯಲ್ಲಿ ಮಾಸ್ತರರು, ಮನೆಯಲ್ಲಿ ಅಪ್ಪ ಅಮ್ಮ. ಅಲ್ಲ, ಇವರಿಗೆಲ್ಲ ಹೇಗಾಗಿದೆ? ನಾವೇನಾದ್ರು ಪ್ರಶ್ನೆ ಕೇಳಿದ್ರೆ ಅವರ ಲೆಕ್ಕದಲ್ಲಿ ನಾವು ಅಧಿಕ ಪ್ರಸಂಗಿಗಳು ಅಷ್ಟೇ. ನಿಜ. ನಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಿದರೆ ಅವ್ರಿಗೆ ಏನಾಗುತ್ತದೆ? ಇರಲಿ, ನಾಳೆ ಶಾಲೆ ಬಿಟ್ಟ ಮೇಲೆ ಇಲ್ಲಿ ಆಡ್ಲಿಕ್ಕೆ ಬರುವಾಗ ಶ್ರೀಧರ, ಶಶಿಧರ, ಪ್ರವೀಣ, ಲೋಕು ಎಲ್ಲರನ್ನೂ ಕರೆದುಕೊಂಡು ಬಾ. ನಾವೆಲ್ಲ ಅಲ್ಲಿ ಮಾತನಾಡೋಣ. ನನಗಂತೂ ಏನಾದರೂ ಮಾಡಲೇಬೇಕು ಅಂತ ಅನಿಸ್ತಾ ಇದೆ.
ಇನ್ನೇನು 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 ತನ್ನ ತಾನು ತಿಳಿದ ಮೇಲೆ ಇನ್ನೇನು ತಾನೇ ಲಕ್ಷ ಸಾವಿರ ನೂರು ತಾನೇ 19 7 ತಾನೇ 6 4 3 ತಾನೇ 2 ಒಂದಾದ ಮೇಲೆ ಇನ್ನೇನು ಇನ್ನೇನು ಎನ್ನುವ ಪ್ರಶ್ನೋತ್ತರ ಮಾಲಿಕೆಯನ್ನು ಕಳೆದ 2 ವರ್ಷಗಳಿಂದ ಓದುತ್ತಿದ್ದೇವೆ. ವಿಜ್ಞಾನದ ಬಗೆಗಂತೂ ನಮಗೆ ಬಹಳಷ್ಟು ಒಳ್ಳೆಯ ಮಾಹಿತಿಯೇ ಸಿಕ್ಕಿದೆ. ನಾನು ಪ್ರತಿ ವಾರ ಪ್ರಶ್ನೋತ್ತರ ಮಾಲಿಕೆಯನ್ನು ಶಾಲೆಯ ವಿಜ್ಞಾನ ವಿಭಾಗದ ಕರಿಹಲಗೆ ಮೇಲೆ ಬರೆಯುತ್ತೇನೆ. ಎಲ್ಲ ಮಕ್ಕಳು ಇದನ್ನು ಓದಿಕೊಂಡು ಕೆಲವರು ಪುಸ್ತಕದಲ್ಲಿ ಬರೆದುಕೊಂಡು ಹೋಗುತ್ತಾರೆ. ಹಿಂದಿನ ವರ್ಷ ನಮ್ಮ ಶಾಲೆ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ದೀಪಾಳು ಕೇಳಿದ ಜ್ವಾಲಾಮುಖಿ ಎಂದರೇನು ಎನ್ನುವ ಪ್ರಶ್ನೆಗೆ ತರಂಗದಲ್ಲಿ ಉತ್ತರ ಕೊಟ್ಟಿದ್ದು ನಿಮಗೆಲ್ಲರಿಗೂ ನೆನಪಿರಬಹುದು. ನಿಮ್ಮನ್ನು ಬಹಳ ಪ್ರೀತಿ ಮಾಡುವ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಹಳ ಮಂದಿ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಸದಾನಂದ ಮಾಸ್ತರರು. ಕಾರಂತಜ್ಜ, ನೀವು ಬರೆದ ಕಥೆ ಪುಸ್ತಕಗಳನ್ನು ಕೊಡುವುದು ಎಲ್ಲರೂ ತರಂಗ ಓದುವಂತೆ ಮಾಡಿದವರು ನಮ್ಮ ಸದಾನಂದ ಮಾಸ್ತರರೇ. ಹಿಂದಿನ ವರ್ಷ ನೀವು ಉತ್ತರ ಕನ್ನಡದಲ್ಲಿ ಚುನಾವಣೆಗೆ ನಿಂತಾಗ ನಮ್ಮ ಸದಾನಂದ ಮಾಸ್ತರರು ಬಹಳ ಖುಷಿಯಲ್ಲಿದ್ದರು.
ಹಳ್ಳಕ್ಕೆ ಸಿಲುಕಿಕೊಂಡಿದ್ದೇವೆ. ನಮ್ಮ ಊರಾದ ಪಾವಿನ ಕುರುವೆ ತೊಳೆದುಕೊಂಡು ಹೋಗುತ್ತಿದೆ. ಇನ್ನೆರಡು ತಿಂಗಳಲ್ಲಿ ಊರು ಬಿಡಬೇಕೆಂದು ಸರ್ಕಾರ ಹೇಳಿದೆ. ಇದರಿಂದ ನಾವು ಕಲಿಯುತ್ತಿರುವ ಶಾಲೆ, ಉಳಿದುಕೊಂಡ ಮನೆ, ದಿನಾಲು ಆಟವಾಡುತ್ತಿರುವ ಜಾಗವನ್ನೆಲ್ಲ ಬಿಟ್ಟು ಹೋಗಬೇಕಾಗಿದೆ. ಇನ್ನು 2-3 ತಿಂಗಳಲ್ಲಿ ಇಲ್ಲೆಲ್ಲ ನೀರು ತುಂಬುತ್ತದೆ ಅಂತೆ. ನಮಗೆ ನಿಜವಾಗಲು ಇವು ಯಾವುದನ್ನು ಬಿಟ್ಟು ಬೇರೆ ಕಡೆ ಹೋಗಲು ಮನಸ್ಸಿಲ್ಲ. ನನ್ನ ತಂದೆ ರತ್ನಗಿರಿ ಬೋಟಿಗೆ ಹೋಗಿ 2 ತಿಂಗಳಾಯಿತು. ಯಾವಾಗ ಬರ್ತಾರೆ ಎಂದು ಗೊತ್ತಿಲ್ಲ. ಮನೆಯಲ್ಲಿ ಅಮ್ಮ ವಿಷಯ ಕೇಳಿದಾಗಿಂದ ಅಳುವುದನ್ನು ನಿಲ್ಲಿಸುತ್ತಾನೇ ಇಲ್ಲ. ದಯವಿಟ್ಟು ನೀವು ಈ ಸಮುದ್ರ ಕೊರೆತವನ್ನು ಹೇಗೆ ನಿಲ್ಲಿಸಬಹುದೆಂದು ನಮ್ಮ ಶಾಲೆಯ ವಿಳಾಸಕ್ಕೆ ಪತ್ರ ಬರೆಯಿರಿ. ಇಂದಿ ನಿಮ್ಮ ಪಾವಿನ ಕುರುವೆ ಶಾಲೆಯ ಪ್ರೀತಿಯ ಮಕ್ಕಳಾದ ಲೋಕು, ರಾಘವ, ಶ್ರೀಧರ, ಶಶಿಧರ, ಪ್ರವೀಣ. ഇരുളെന്തരെല്ലുണ്ടു ಬೆಳಕಿದ್ದರಿರುಳಂತೆ ಬೆಳಕಬಲ್ಲವರಾರು ಇರುಳೆಂಬುದೇಕೆ, ಸಮವ ಎಂಬುದೇಕೆ, ಇಲ್ಲವೆಂಬುದೇಕೆ, ಇದ್ದುದರ ಅರಿವನ್ನೇ ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು. ಇದನ್ನು ಪೋಸ್ಟ್ ಬಾಕ್ಸ್ಗೆ ಹಾಕಿ ಬಾ. ಪಾವಿನ ಕುರುವೆ ಕರ್ಕಿ, 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 ಪಾವಿನ ಕುರುವೆ ಕರ್ಕಿ. ಕಾಲಗಟ್ಟಲೆ ತಾನು ಎದ್ದೆತ್ತಲು ಹರಡಿ, ನೆಲವಾಗಿ ಮರವಿದ್ದು ಗಿಡವಾಗಿ ಚಿಗುರಿದ್ದು, ನೆಲದೊಳಗೆ ಬೇರಿಟ್ಟು ಗಗನವನ್ನು ಮುತ್ತಿಟ್ಟು, ಎಳೆಯೆಲ್ಲ ನುಗ್ಗುತ್ತಲಿ ತಾನೆ ತಾನು, ತಾನೆ ತಾನು, ತಾನೆ ತಾನು, ತಾನೆ ತಾನು, ತಾನೆ ತಾನು. ನಮಸ್ತೆ ಬಂತಾ? ಇಲ್ಲ. ನಮಸ್ತೆ ಉಂಟಾ? ಇಲ್ಲ. ನಮಸ್ತೆ ಉಂಟಾ? ಇಲ್ಲ. ನಮಸ್ತೆ ಉಂಟಾ? ಇಲ್ಲ. ഇരുളെന്തരെല്ലുണ്ടു ಬೆಳಕಿದ್ದರಿರುಳಂತೆ ಬೆಳಕಬಲ್ಲವರಾರು ഇരുಳೆಂಬುದೇಕೆ, ಸಮವ ಎಂಬುದೇಕೆ, ಇಲ್ಲವೆಂಬುದೇಕೆ, ಇದ್ದುದರ ಅರಿವನ್ನೇ ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು. ನಾವು ಕಾರಂತಜ್ಜನಿಗೆ ಪತ್ರ ಹಾಕಿ ಇವತ್ತಿಗೆ 1 ತಿಂಗಳಾಗಿದೆ. ನಾಡಿದ್ದು ನಮ್ಮ ಫಲಿತಾಂಶ ಏಪ್ರಿಲ್ 10ರಂದು. ಇನ್ನು 10 ದಿವಸ ಮಾತ್ರ ಉಳಿದಿದೆ ಅಷ್ಟೇ. ಇನ್ನು ಕಾರಂತಜ್ಜರಿಂದ ಪತ್ರ ಬಂದಿಲ್ಲ. ಹೌದು, ಕಾರಂತಜ್ಜರಿಂದ ಉತ್ತರವೇ ಬರಲಿಲ್ಲ. ನಮ್ಮೂರಲ್ಲಿ ಏನಾಗುತ್ತದೆಯೋ ಏನೋ. ನಮ್ಮ ಮನೆಯವರು ಹಳದಿಪುರಕ್ಕೆ ಹೋಗ್ತಾರಂತೆ. ಹಳದಿಪುರ ಶಾಲೆ ಪಾವಿನ ಕುರುವೆ ಶಾಲೆಗಿಂತ ತುಂಬಾ ಚೆನ್ನಾಗಿದೆ ಅಂತೆ. ಈಗೇನು ಸಮಯ ಮುಗಿದೇ ಹೋಗಿಲ್ಲ. ಬಹುಶಃ ಕಾರಂತಜ್ಜ ಊರಲ್ಲಿ ಇಲ್ಲವೋ ಏನೋ. ಪಾಪ ಕಾರಂತಜ್ಜ ಉತ್ತರ ಬರ್ದೇ ಬರೀತಾರೆ. 3-4 ದಿವಸದಲ್ಲಿ, ಅಂದರೆ ಮುಂದಿನ ಬುಧವಾರದೊಳಗೆ ಕಾರಂತಜ್ಜರ ಪತ್ರ ಬರಲೇಬೇಕು. ಕಾರಂತಜ್ಜನಿಂದ ಬರುವ ಪತ್ರದಲ್ಲಿ ಸಮುದ್ರ ಕೊರೆತವನ್ನು ಹೇಗೆ ನಿಲ್ಲಿಸಬಹುದು ಎಂಬುದರ ಬಗ್ಗೆ ಮಾಹಿತಿ ಕಳೀತಾ ಇರ್ತದೆ. ಪತ್ರ ಬಂದ ಕೂಡಲೇ ನಾನು ಅದನ್ನು ಓದಿ ಹೇಳುತ್ತೇನೆ. ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಬೇಕಾಗುತ್ತದೆ. ಆಗ ನಮ್ಮೊಂದಿಗೆ ಇನ್ನು 10-15 ಮಂದಿ ಹೆಚ್ಚೇ ಬೇಕಾಗಬಹುದು. ಪತ್ರ ಬರುವ ಮೊದಲು, ಅಂದರೆ 4-5 ದಿನಗಳ ಒಳಗೆ. ಇದಕ್ಕೆಲ್ಲ ನಾವು ತಯಾರಿ ಮಾಡಿಕೊಳ್ಳಬೇಕು. ಹೆಜ್ಜೆ ಮುಂದಿಟ್ಟಾಗಿದೆ, ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಈಗ ಕತ್ತಲಾಗಿದೆ, ಬನ್ನಿ ಈ ದಾರಿಯಲ್ಲಿ ಮುಂದೆ ಹೋಗೋಣ. ഇരുಳೆಂದರೆಲ್ಲುಂಟು ಬೆಳಕಿದ್ದರಿರುಳಂತೆ ಬೆಳಕಬಲ್ಲವರಾರು ഇരുಳೆಂಬುದೇಕೆ, ಸಮವ ಎಂಬುದೇಕೆ, ಇಲ್ಲವೆಂಬುದೇಕೆ, ಇದ್ದುದರ ಅರಿವನ್ನೇ ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು
ಮಾಡುತ್ತಿದ್ದಾರೆ. ಇಲ್ಲಿರುವ ಎಲ್ಲಾ ಶಿಕ್ಷಕರು ಮುಂದೆ ಬೇರೆ ಶಾಲೆಗೆ ಹೋಗಿ ಪಾಠ ಮಾಡಬೇಕೆಂದಿದ್ದಾರೆ. ನೀವೆಲ್ಲ ಮುಂದೆ ಎಲ್ಲಿ ಕಲಿಯಲು ಹೋಗುತ್ತೀರಿ ಎಂಬುದು ನನಗೆ ಗೊತ್ತಿಲ್ಲ. ಇಂದು ಸೇರಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭ ವಿದಾಯವಿದು. ಈ ವರ್ಷ ಪರೀಕ್ಷೆಯಲ್ಲಿ ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿರುವುದಿಲ್ಲ. ಎಲ್ಲರೂ ಪಾಸ್ ಆಗಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ಅಕ್ಕ, ನಿನ್ನೆ ಕೆಟ್ಟ ಕನಸೊಂದನ್ನು ಕಂಡೆ. ಕೆಟ್ಟ ಕನಸೆ? ಏನದು? ನಮ್ಮ ಶಾಲೆಯ ನಾಟಕ ಹಬ್ಬಕ್ಕಾಗಿ ನಾಟಕಾಭ್ಯಾಸ ಮಾಡುತ್ತಿದ್ದೆವು. ಶಾಲೆಯ ಗೋಡೆಗಳನ್ನು ತೋರಣ ಮತ್ತು ಬಲೂನುಗಳಿಂದ ಅಲಂಕಾರ ಮಾಡಿದ್ದೆವು. ಆಗಲೇ ಒಬ್ಬ ಭಯಾನಕ ವ್ಯಕ್ತಿ ಕೈಯಲ್ಲಿ ಆಯುಧ ಹಿಡಿದು ನರ್ತನ ಮಾಡುತ್ತಾ ಪ್ರವೇಶಿಸಿದ.
ಬಯಸುತ್ತೇನೆ. ಹಿಂದಿನ ವರ್ಷ ಚುನಾವಣೆ ಪ್ರಚಾರಕ್ಕೆ ಬಂದಾಗ ನನ್ನ ಆಪ್ತರೊಬ್ಬರು ಪಾವಿನ ಕುರುವೆಯ ಸಮುದ್ರ ಕೊರೆತ ಪ್ರದೇಶವನ್ನೆಲ್ಲ ತೋರಿಸಿದ್ದರು. ಆಗಲೇ ನಾನು ಈ ಜನರನ್ನು ಸಂಘಟಿಸಿ ಹೋರಾಡಬೇಕೆಂದು ಹೇಳಿದ್ದೆ. ಆದರೆ ಈ ವರ್ಷ ಅಲ್ಲಿ ಜನ ಉಳಿಯುವುದೇ ಕಷ್ಟವಾಗಿದೆ. ಇದಕ್ಕೆಲ್ಲ ನಿಮಗೆ ಕಲಿಸಿಕೊಟ್ಟ ಶಿಕ್ಷಕರಿಗೆ ಹಾಗೂ ತಂದೆ ತಾಯಿಗಳಿಗೆ ಅನುಸರಿಸುತ್ತೀರಿ ಎಂದು ನಂಬಿದ್ದೇನೆ. ಮೊದಲು ನೀವು ಬಳಸಬೇಕು. ನೀವೆಲ್ಲರೂ ದೊಡ್ಡವರಾದ ಮೇಲೆ ಇನ್ನೂ ದೊಡ್ಡ ಪರಿಣಾಮಕಾರಿ ಸಂಘಟನೆ ಮಾಡಲು ಸಾಧ್ಯವಿದೆ. ಮುಂದೆ ಉತ್ತರ ಕನ್ನಡದ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಯುವಕರಾಗುತ್ತಿರುವ ನೀವು ತೆಗೆದುಕೊಳ್ಳಬೇಕಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಕಳ್ಳರು ರಾಜಕಾರಣಿಗಳು ನಾಡಿನ ಸಂಪತ್ತನ್ನು ದೋಚಲು ಕಾಯುತ್ತಿರುತ್ತಾರೆ. ಈ ಪತ್ರದ ಸಂಗಡ ನೀವು ಓದಲೇಬೇಕಾದ ಪರಿಸರ ಮತ್ತು ವಿಜ್ಞಾನದ ಬಗೆಗಿನ 2 ಪುಸ್ತಕಗಳನ್ನು ಕಳುಹಿಸುತ್ತಿದ್ದೇನೆ. ಓದಿದ ಮೇಲೆ ನಿಮಗೇನನಿಸುತ್ತದೆ ಎಂದು ಕಾರಂತಜ್ಜನಿಗೆ ಪತ್ರ ಬರೆಯಿರಿ. ನಿಮ್ಮ ಕಾರಂತಜ್ಜ. ಭೂಮಿ ಬೆಟ್ಟ ನೀರಿನ ಬಾನಿಗೆ ನಮ್ಮಯ ನಾಡಿನ ಎಲ್ಲ ಜನತೆ ಸೋಮನ ಹೆಸರಿನ ಕತೆ ಗೊತ್ತು. ಸೋಮನ ಮಕ್ಕಳು ಹೇಳುವ ಕಥೆಯ ಕೇಳಿರಿ ಸ್ವಾಮಿ ಈ ಹೊತ್ತು. ಕೇಳಿರಿ ಸ್ವಾಮಿ ಈ ಹೊತ್ತು. ಸೋಮನ ಮಕ್ಕಳು ನಾವುಗಳು. 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 ನನ್ನ ಸ್ನೇಹಿತರ ಪರಿಚಯವನ್ನು ಮಾಡಿಸುತ್ತೇನೆ. ಯಶ್ವಿನ್ 8ನೇ ತರಗತಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಸಂಭ್ರಮ್ 8ನೇ ತರಗತಿ. ಶೋಭಿತ್ 8, ಖುಷಿತ್ 9, ಅಕ್ಷತ್ 9, ರಾಮ್ 9, ಸಮರ್ 9, ಸಾಯಿ ಕೀರ್ತನ್ 9, ಚೈತ್ರೇಶ್ 9, ನೇತ್ರ 9, ವಿದೀಕ್ಷಾ 9, ತ್ರಿಷಾ 9, ಧೃತಿ 9, ಶ್ರೀಕೃತಿ 9, ತನ್ವಿತಾ 9, ಸುನೀತಿ 9, ರಶ್ಮಿ 9, ಹರ್ಷಿನಿ 9, ನಿಶಾ 9, ನಿರೀಕ್ಷಾ 9, ಶ್ರೇಯಾ 8. ನಾಟಕದಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದಂಥ ರೂಪಕಲಾಕೆಯವರು ಗೀತಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಕಾರಂತಜ್ಜನಿಗೊಂದು ಪತ್ರ. ಮಕ್ಕಳ ನಾಟಕದ ಕುರಿತು. ಮಕ್ಕಳ ನಾಟಕ ಕಲಿಗೆ ಶಾಲಾ ಶಿಕ್ಷಣಕ್ಕೆ ಪೂರಕವಾಗಿರಬೇಕು ಎನ್ನುವ ಉದ್ದೇಶದಿಂದ ಕಾರಂತಜ್ಜನಿಗೊಂದು ಪತ್ರ ನಾಟಕವನ್ನು ಆರಿಸಿಕೊಂಡಿದ್ದೇವೆ. ಕಲಿಗೆ ಆಟವಾಗಬೇಕು, ಆಟ ಪಾಠವಾಗಬೇಕು, ಪಾಠ ನಾಟಕವಾಗಬೇಕು. ಕಲೆ, ಸಾಹಿತ್ಯ, ಪುಸ್ತಕ ಓದು ಮಕ್ಕಳ ದಿನಚರಿಯಾಗಬೇಕು. ನಾಟಕ ನೋಡುವ ಮೂಲಕ ಮಕ್ಕಳು ಪುಸ್ತಕಗಳನ್ನು ಓದುವಂತಾಗಬೇಕು. ಒಟ್ಟಿನಲ್ಲಿ ಕಾರಂತರನ್ನು ತಿಳಿಯುವ, ಓದುವ ಆಟ ಆಗಬೇಕು. ಮಕ್ಕಳು ತಮ್ಮ ಮನೆ, ಶಾಲೆ ಹಾಗೂ ಊರಿನ ಬಗ್ಗೆ ಇರಿಸಿಕೊಳ್ಳಬೇಕಾದ ಪ್ರೀತಿ, ಕಾಳಜಿ ಹಾಗೂ ಗೌರವದ ಬಗ್ಗೆ ಈ ರಂಗಕೃತಿ ಮಾತನಾಡುತ್ತದೆ.
ಗೊತ್ತಿಲ್ಲ ನಿಮಗೆ? ಈಗ ಬರೆದು ತೋರಿಸ್ಬೇಕು, ಗೊತ್ತಾಯ್ತಾ? ಕೂತ್ಕೊಳ್ಳಿ. ಹೋಮ್ವರ್ಕ್ ಯಾರು ಮಾಡಲಿಲ್ಲ? ಯಾಕೆ? ಅದು ಪುಸ್ತಕ ತರಲಿಲ್ಲ. ರಫ್ ಇಲ್ವಾ ನಿನ್ನ ಹತ್ರ? ಖಾಲಿಯಾಗಿದೆ. ಪೇಪರಲ್ಲಿ ಮಾಡಿ ತೋರಿಸೀಗ. ಕೂತ್ಕೋ. ಮಕ್ಕಳ ಅಟೆಂಡೆನ್ಸ್ ಹೇಳಿ. ಧೃತಿ, ಹರ್ಷಿನಿ, ನಿಶಾ, ನೇತ್ರ, ಶ್ರೀಕೃತಿ, ಯಶ್ವಿನ್, ಸಮರ್, ಕುಶಿತ್, ಧನ್ವಿತಾ, ನಿರೀಕ್ಷಾ, ಅಚಲ್, ಸಂಭ್ರಮ್, ಚೈತ್ರೇಶ್, ಸುನಿಧಿ, ಶೋಭಿತ್. ಕಮಿನ್ ಮ್ಯಾಮ್, ಕಮಿನ್. ಏನ್ ಲೇಟ್ ಮ್ಯಾಮ್? ಬಸ್ ಇರಲಿಲ್ಲ. ಎಲ್ಲಿಂದ ಬರೋದು ನೀನು? ನೆಲ್ಲಿಕಟ್ಟೆ ಮ್ಯಾಮ್. ನೆಲ್ಲಿಕಟ್ಟೆಗೆ ಬಸ್ ಇರ್ತದಲ್ಲ ಮ್ಯಾಮ್, ಅದೆಲ್ಲ ರಶ್ ಇರ್ತದೆ. ಬೇಗ ಎದ್ದು ಬರಬೇಕು ನಾಳೆಯಿಂದ, ಗೊತ್ತಾಯ್ತಾ? ಹೋಮ್ವರ್ಕ್ ಆಗಿದಾ? ಇಲ್ಲ ಮ್ಯಾಮ್. ಯಾಕೆ? ಮ್ಯಾಮ್, ಅದು ನಿನ್ನೆ ಮನೆಯಲ್ಲಿ ಪೂಜೆ ಇತ್ತು. ಬೆಳಿಗ್ಗೆ ಮಾಡ್ಬೋದಿತ್ತಲ್ಲ ನಿಂಗೆ. ಈಗ ಕಂಪ್ಲೀಟ್ ಮಾಡಿ ತೋರಿಸ್ಬೇಕು. ಕೂತ್ಕೋ. ಶೋಭಿತ್, ಶ್ರೇಯಾ, ಸಾಯಿ ಕೀರ್ತನ್, ರಶ್ಮಿ, ಚೈತ್ರ, ಶೋಭಾ ಆಬ್ಸೆಂಟ್ ಅಲ್ಲ. ಎಂತ ವರ್ಕ್ ಉಂಟು ಕಂಪ್ಲೀಟ್ ಮಾಡಿ ತೋರಿಸ್ಬೇಕು ನಂಗೆ. ಕಮಿನ್ ಮ್ಯಾಮ್. ಕಮಿನ್. ಏನ್ ಲೇಟ್? ಅದು ನಿದ್ದೆ ಮಾಡಿ ಒಳ್ಳೆಗ ಲೇಟ್ ಆಯ್ತು ಮ್ಯಾಮ್. ಒಳ್ಳೆ ರೀಸನ್ ಆಯ್ತಾ? ಬೇಗ ಎದ್ದು ಬರ್ಬೇಕಂತ ಗೊತ್ತಿಲ್ಲ ನಿಂಗೆ? ಇನ್ನು ಬೇಗ ಹೇಳ್ತೇನೆ ಮ್ಯಾಮ್. ನಾಳೆಯಿಂದ ಬೇಗ ಎದ್ದು ಹೊರಡಿ ಬರ್ಬೇಕು. ಹಾ. ಹೋಮ್ವರ್ಕ್ ಆಗಿದಾ? ಅದು ನನ್ನ ಬುಕ್ ಆಚಲ್ ತಗೊಂಡೇನೆ ಮ್ಯಾಮ್. ಆಚಲ್ ಮಾಡಿದ್ಯಾ ಹೋಮ್ವರ್ಕ್? ಯಾಕೆ? ಇಬ್ರು ಕೂಡ ಮಾಡಿ ತೋರಿಸ್ಬೇಕೀಗ. ಕೂತ್ಕೊಳ್ಳಿ. ಮಕ್ಳೇ, ನಿನ್ನೆ ಮಾಡ್ತಿದ್ದ ಪಾಠ ಯಾವುದು? ಇದನ್ನು ಬರೆದ ಲೇಖಕರು ಯಾರು? ಸಂಭ್ರಮ್ ಹೇಳಿ ಯಾರು? ಶಿವರಾಮ ಕಾರಂತ. ಕೂತ್ಕೋ. ಪಾಠವನ್ನಲ್ಲಿ ನಿಶಾ ಗಟ್ಟಿಯಾಗಿ ಓದ್ಬೇಕು. ಬೆಳಗಿನ ತಾಣ ಜಯಪುರ. ಇದನ್ನು ಬರೆದ ಲೇಖಕರು ಕೆ. ಶಿವರಾಮ ಕಾರಂತ. ಜಯಪುರ ನನ್ನ ಪಾಲಿಗೆ ಹೊಸದಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಒಂದು ನಿಮಿಷ. ಮಕ್ಕಳೇ, ಇಲ್ಲಿ ಬಾಳೆಹಣ್ಣು ತಿನ್ನುವವರು ಯಾರೆಲ್ಲ ಕೈ ಎತ್ತಿ. ಮೊಟ್ಟೆ ತಿನ್ನುವವರು ಯಾರೆಲ್ಲ ಕೈ ಎತ್ತಿ. ಮ್ಯಾಮ್, ಇವತ್ತು ಹೆಸರು ಉಂಟಾ? ಈಗ ಓದಲ್ಲಿ. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ಮಕ್ಕಳೇ, ಪ್ರೇಯರ್ಗೆ ನಿಲ್ಲಿ. ನಮಗಾಗಿ ಕಾದಿದ್ದರು. ನಮ್ಮನ್ನು ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆಯಿತ್ತು. ಅಸೆಂಬ್ಲಿಗೆ ಲೈನ್ ಮಾಡಬೇಕು. ಮಕ್ಕಳೇ, ಅಸೆಂಬ್ಲಿಗೆ ಲೈನ್ ಮಾಡಿ. कदम चल, 1 2 1 1 2 1 1 2 1 1 2 1 बाएं मुड़ 1 2 1 1 2 1 1 2 1 बाएं मुड़ 1 2 1 1 2 1 तब बैठेंगे, बैठ जाओ. ಮಕ್ಕಳೇ, ನಿಮ್ಮನ್ನು ಈ ವಿಶೇಷ ಸಂಧಿಗೆ ಕರೆದ ಕಾರಣವೇನೆಂದರೆ, ಮಕ್ಕಳೇ, ನಿಮಗೆಲ್ಲ ಈ ಮೊದಲೇ ಗೊತ್ತಿದೆ. ನಮ್ಮ ಈ ಪಾವಿನ ಕುರ್ವೆ ಊರು ಕೆಲವು ವರ್ಷಗಳಿಂದ ಸಮುದ್ರ ಕೊರೆತಕ್ಕೆ ಒಳಗಾಗುತ್ತಾ ಬಂದಿದೆ. ಪ್ರತಿ ವರ್ಷವೂ 30-40 ಮೀಟರ್ ಜಾಗ ಸಮುದ್ರ ಕೊರೆತದಿಂದ ಕಾಣೆಯಾಗುತ್ತಾ ಇದೆ. ಇದರಿಂದಾಗಿ ಪಾವಿನ ಕುರ್ವೆ ವರ್ಷದಿಂದ ವರ್ಷಕ್ಕೆ ಚಿಕ್ಕದಾಗುತ್ತಿದೆ. ನಮ್ಮ ಶಾಲೆಯಲ್ಲಿಯೇ ಕಲಿಯುತ್ತಿದ್ದ ಸಂತೋಷನ ಮನೆ ಕಳೆದ ಮಳೆಗಾಲದಲ್ಲಿ ತೊಳೆದುಕೊಂಡು ಹೋಗಿರುವುದು ನಿಮಗೆಲ್ಲರಿಗೂ ಗೊತ್ತಿದೆ. ನಿಮಗೊಂದು ವಿಚಾರ ಹೇಳಬೇಕಾಗಿದೆ.
ನಡೆಯುವ ಶಿಸ್ತು ಕ್ರಮವನ್ನು ನೋಡಿ ನೀವು ಪಾವಿನ ಕುರುವೆ ವಿದ್ಯಾರ್ಥಿಗಳು ಎಂದು ಹೇಳುವಂತಾಗಬೇಕು. ಗುರು ಹಿರಿಯರ ಮೇಲಿನ ಭಕ್ತಿ, ಶಿಸ್ತು, ಸತತ ಪ್ರಯತ್ನದಿಂದ ನೀವು ನಿಮ್ಮ ಕಲಿಕೆಯಲ್ಲಿ ವಿಜಯಶಾಲಿಗಳಾಗುತ್ತೀರಿ ಆಗಬೇಕು ಎಂಬುದು ನಮ್ಮ ಆಸೆ ಕೂಡ. ಮ್ಯಾಮ್, ಈ ಸಮುದ್ರ ಕೊರೆತವನ್ನು ನಿಲ್ಲಿಸಲು ಸಾಧ್ಯವಿಲ್ಲವೇ? ಹೌದು ರಾಘವ, ನೀನು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯಾ. ಬಹಳಷ್ಟು ತಿಂಗಳುಗಳಿಂದ ಈ ಪ್ರಶ್ನೆ ಚರ್ಚೆಯಾಗುತ್ತಲೇ ಇದೆ. ಇದೀಗ ಸರ್ಕಾರವನ್ನು ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನೆಂದರೆ ಈ ಮಳೆಗಾಲದ ಮೊದಲು ಇಲ್ಲಿರುವ ಎಲ್ಲಾ ಮಳೆಗಾಲವರು ತಮ್ಮ ತಮ್ಮ ಕುಟುಂಬದೊಂದಿಗೆ ಪಾವಿನ ಕುರುವೆ ಊರನ್ನು ಬಿಡಬೇಕೆಂದು ಹೇಳಿದ್ದಾರೆ. ಇದರ ಬಗ್ಗೆ ಊರಿನ ಜನರಿಗೆ ಅಧಿಕ ಮಾಹಿತಿ ನೀಡಲಿಕ್ಕೋಸ್ಕರ ಇದೇ ಶನಿವಾರ ಅಂದರೆ ನಾಡಿದ್ದು ಹೊನ್ನಾವರ ತಹಶೀಲ್ದಾರ ಕಚೇರಿಯಲ್ಲಿ ಗ್ರಾಮ ಸಭೆ ಕರೆದಿದ್ದಾರೆ. ಇರಲಿ, ನೀವು ನಿಮ್ಮ ನಿಮ್ಮ ತರಗತಿಗಳಿಗೆ ಹೋಗಿ. ಒಂದಾನೊಂದು ಊರಿನಲ್ಲಿ ಲೋಕು ಎಂಬ ಚಿಕ್ಕ ಹುಡುಗ ಕಷ್ಟಪಟ್ಟು ಹೇಗೋ ಬದುಕುತ್ತಿದ್ದನು. ಅವನು ಬದುಕುತ್ತಿದ್ದನು. ತಂದಾನಾನ ತಂದಾನಾನ ತಂದಾನಾನೇನ ತಂದಾನಾನ ತಂದಾನಾನ ತಂದಾನಾನೇನ. ಒಂದಾನೊಂದು ಊರಿನಲ್ಲಿ ಲೋಕು ಎಂಬ ಚಿಕ್ಕ ಹುಡುಗ ಕಷ್ಟಪಟ್ಟು ಓದು ಬರಹ ಕಲಿಯುತ್ತಿದ್ದನು. ಅವನು ಕಲಿಯುತ್ತಿದ್ದನು. ತಂದಾನಾನ ತಂದಾನಾನ ತಂದಾನಾನೇನ ತಂದಾನಾನ ತಂದಾನಾನ ತಂದಾನಾನೇನ. ಕಷ್ಟಭವನೆಯ ನಡುವೆ ಕನಸು ಕಾಡುವ ಲೋಕು, ಶಾಲೆ ಕಲಿಯುವ ಹೊತ್ತಿನಲ್ಲೂ ಕಾಡುವ ಕನಸು. ಹಗಲು ಕನಸು, ಇರುಳು ಕನಸು, ಕನಸು ಕನಸು ನನಸು. ತಂದಾನಾನ ತಂದಾನಾನ ತಂದಾನಾನೇನ ತಂದಾನಾನ ತಂದಾನಾನ ತಂದಾನಾನೇನ. ಕನಸುಗಳು ಅದು ನಿಜವೂ ಅಲ್ಲ ಎನ್ನುವ ಸತ್ಯ ಲೋಕುಗೆ ಗೊತ್ತು. ಆದರೂ ಕೂಡ ಕಾಡುವ ಕನಸು. ಹಗಲು ಕನಸು, ಇರುಳು ಕನಸು, ಕನಸು ಕನಸು ನನಸು. ತಂದಾನಾನ ತಂದಾನಾನ ತಂದಾನಾನೇನ ತಂದಾನಾನ ತಂದಾನಾನ ತಂದಾನಾನೇನ. ತ್ರಿಷಾ ಮತ್ತೆ ಯಶ್ವಿನ್ ಕ್ಯಾಪ್ಟನ್ ಆಗ್ಲಿ, 2 ಟೀಮ್ ಮಾಡುವ. ಇಲ್ಲ, ಉಂಟು. ಹೇಳಿ. ಧೃತಿ, ಅಚಲ್, ಶೋಭಿತ್, ಸಂಭ್ರಮ್, ಚೈತ್ರೇಶ್, ವಿದೀಕ್ಷಾ, ನಿರೀಕ್ಷಾ, ಹರ್ಷಿನಿ, ಶ್ರೇಯಾ, ಶ್ರೀಮತಿ, ನೇತ್ರ. ಹಗ್ಗ ಆ ಕಡೆ ಈ ಕಡೆ ಈಕ್ವಲ್ ಆಗಿ ಉಂಟಾ? Yeah!
ಮಕ್ಕಳೇನಿದ್ದರೂ ಸುಮ್ಮನೆ ಓದ್ಬೇಕು ಅಷ್ಟೇ. ಹೌದು ಗಂಗಾಧರ, ನೀನು ಹೇಳಿದ ಹಾಗೆ ಹೇಳಿದ್ರು. ಆದರೂ ಶಾಲೆಯಲ್ಲಿ ಮಾಸ್ತರರು, ಮನೆಯಲ್ಲಿ ಅಪ್ಪ ಅಮ್ಮ. ಅಲ್ಲ, ಇವರಿಗೆಲ್ಲ ಹೇಗಾಗಿದೆ? ನಾವೇನಾದ್ರು ಪ್ರಶ್ನೆ ಕೇಳಿದ್ರೆ ಅವರ ಲೆಕ್ಕದಲ್ಲಿ ನಾವು ಅಧಿಕ ಪ್ರಸಂಗಿಗಳು ಅಷ್ಟೇ. ನಿಜ. ನಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಿದರೆ ಅವ್ರಿಗೆ ಏನಾಗುತ್ತದೆ? ಇರಲಿ, ನಾಳೆ ಶಾಲೆ ಬಿಟ್ಟ ಮೇಲೆ ಇಲ್ಲಿ ಆಡ್ಲಿಕ್ಕೆ ಬರುವಾಗ ಶ್ರೀಧರ, ಶಶಿಧರ, ಪ್ರವೀಣ, ಲೋಕು ಎಲ್ಲರನ್ನೂ ಕರೆದುಕೊಂಡು ಬಾ. ನಾವೆಲ್ಲ ಅಲ್ಲಿ ಮಾತನಾಡೋಣ. ನನಗಂತೂ ಏನಾದರೂ ಮಾಡಲೇಬೇಕು ಅಂತ ಅನಿಸ್ತಾ ಇದೆ.
ಇನ್ನೇನು 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 ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನು ತಾನೇ ಲಕ್ಷ ಸಾವಿರ ನೂರು ತಾನೇ 19 7 ತಾನೇ 6 5 4 3 ತಾನೇ 2 ಒಂದಾದ ಮೇಲೆ ಇನ್ನೇನಿನ್ನೇನು 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 ಎನ್ನುವ ಪ್ರಶ್ನೋತ್ತರ ಮಾಲಿಕೆಯನ್ನು ಕಳೆದ 2 ವರ್ಷಗಳಿಂದ ಓದುತ್ತಿದ್ದೇವೆ. ವಿಜ್ಞಾನದ ಬಗೆಗಂತೂ ನಮಗೆ ಬಹಳಷ್ಟು ಒಳ್ಳೆಯ ಮಾಹಿತಿಯೇ ಸಿಕ್ಕಿದೆ. ನಾನು ಪ್ರತಿ ವಾರ ಪ್ರಶ್ನೋತ್ತರ ಮಾಲಿಕೆಯನ್ನು ಶಾಲೆಯ ವಿಜ್ಞಾನ ವಿಭಾಗದ ಕರಿಹಲಗೆ ಮೇಲೆ ಬರೆಯುತ್ತೇನೆ. ಎಲ್ಲ ಮಕ್ಕಳು ಇದನ್ನು ಓದಿಕೊಂಡು ಕೆಲವರು ಪುಸ್ತಕದಲ್ಲಿ ಬರೆದುಕೊಂಡು ಹೋಗುತ್ತಾರೆ. ಹಿಂದಿನ ವರ್ಷ ನಮ್ಮ ಶಾಲೆ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ದೀಪಾಳು ಕೇಳಿದ ಜ್ವಾಲಾಮುಖಿ ಎಂದರೇನು ಎನ್ನುವ ಪ್ರಶ್ನೆಗೆ ತರಂಗದಲ್ಲಿ ಉತ್ತರ ಕೊಟ್ಟಿದ್ದು ನಿಮಗೆಲ್ಲರಿಗೂ ನೆನಪಿರಬಹುದು. ನಿಮ್ಮನ್ನು ಬಹಳ ಪ್ರೀತಿ ಮಾಡುವ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಹಳ ಮಂದಿ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಸದಾನಂದ ಮಾಸ್ತರರು. ಕಾರಂತಜ್ಜ, ನೀವು ಬರೆದ ಕಥೆ ಪುಸ್ತಕಗಳನ್ನು ಕೊಡುವುದು ಎಲ್ಲರೂ ತರಂಗ ಓದುವಂತೆ ಮಾಡಿದವರು ನಮ್ಮ ಸದಾನಂದ ಮಾಸ್ತರರೇ. ಹಿಂದಿನ ವರ್ಷ ನೀವು ಉತ್ತರ ಕನ್ನಡದಲ್ಲಿ ಚುನಾವಣೆಗೆ ನಿಂತಾಗ ನಮ್ಮ ಸದಾನಂದ ಮಾಸ್ತರರು ಬಹಳ ಖುಷಿಯಲ್ಲಿದ್ದರು.
ಸಿಲುಕಿಕೊಂಡಿದ್ದೇವೆ. ನಮ್ಮ ಊರಾದ ಪಾವಿನ ಕುರುವೆ ತೊಳೆದುಕೊಂಡು ಹೋಗುತ್ತಿದೆ. ಇನ್ನೆರಡು ತಿಂಗಳಲ್ಲಿ ಊರು ಬಿಡಬೇಕೆಂದು ಸರ್ಕಾರ ಹೇಳಿದೆ. ಇದರಿಂದ ನಾವು ಕಲಿಯುತ್ತಿರುವ ಶಾಲೆ, ಉಳಿದುಕೊಂಡ ಮನೆ, ದಿನಾಲು ಆಟವಾಡುತ್ತಿರುವ ಜಾಗವನ್ನೆಲ್ಲ ಬಿಟ್ಟು ಹೋಗಬೇಕಾಗಿದೆ. ಇನ್ನು 2-3 ತಿಂಗಳಲ್ಲಿ ಇಲ್ಲೆಲ್ಲ ನೀರು ತುಂಬುತ್ತದೆ ಅಂತೆ. ನಮಗೆ ನಿಜವಾಗಲು ಇವು ಯಾವುದನ್ನು ಬಿಟ್ಟು ಬೇರೆ ಕಡೆ ಹೋಗಲು ಮನಸ್ಸಿಲ್ಲ. ನನ್ನ ತಂದೆ ರತ್ನಗಿರಿ ಬೋಟಿಗೆ ಹೋಗಿ 2 ತಿಂಗಳಾಯಿತು. ಯಾವಾಗ ಬರ್ತಾರೆ ಎಂದು ಗೊತ್ತಿಲ್ಲ. ಮನೆಯಲ್ಲಿ ಅಮ್ಮ ವಿಷಯ ಕೇಳಿದಾಗಿಂದ ಅಳುವುದನ್ನು ನಿಲ್ಲಿಸುತ್ತಾನೇ ಇಲ್ಲ. ದಯವಿಟ್ಟು ನೀವು ಈ ಸಮುದ್ರ ಕೊರೆತವನ್ನು ಹೇಗೆ ನಿಲ್ಲಿಸಬಹುದೆಂದು ನಮ್ಮ ಶಾಲೆಯ ವಿಳಾಸಕ್ಕೆ ಪತ್ರ ಬರೆಯಿರಿ. ಇಂದಿ ನಿಮ್ಮ ಪಾವಿನ ಕುರುವೆ ಶಾಲೆಯ ಪ್ರೀತಿಯ ಮಕ್ಕಳಾದ ಲೋಕು, ರಾಘವ, ಶ್ರೀಧರ, ಶಶಿಧರ, ಪ್ರವೀಣ. ഇരുളെന്തരെല്ലുണ്ടു ಬೆಳಕಿದ್ದರಿರುಳಂತೆ ಬೆಳಕಬಲ್ಲವರಾರು ഇരുಳೆಂಬುದೇಕೆ ತಮವ ಎಂಬುದೇಕೆ ಇಲ್ಲವೆಂಬುದೇಕೆ ಇದ್ದುದರ ಅರಿವನ್ನೇ ಬಲ್ಲವರು ಯಾರು ಬಲ್ಲವರು ಯಾರು ಬಲ್ಲವರು ಯಾರು ಬಲ್ಲವರು ಯಾರು ಬಲ್ಲವರು ಯಾರು. ಇದನ್ನು ಪೋಸ್ಟ್ ಬಾಕ್ಸ್ಗೆ ಹಾಕಿ ಬಾ. ಪಾವಿನ ಕುರುವೆ ಕರ್ಕಿ, 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 ಪಾವಿನ ಕುರುವೆ ಕರ್ಕಿ. ಕಾಲಕತ್ತಲೆ ತಾನು ಎತ್ತೆತ್ತಲು ಹರಡಿ ನೆಲವಾಗಿ ಮರವಿದ್ದು ಗಿಡವಾಗಿ ಚಿಗುರಿದ್ದು ನೆಲದೊಳಗೆ ಬೇರಿಟ್ಟು ಗಗನವನ್ನು ಮುತ್ತಿಟ್ಟು ಎಳೆಯೆಲ್ಲ ನುಗ್ಗುತ್ತಲಿ ತಾನೆ ತಾನು ತಾನೆ ತಾನು ತಾನೆ ತಾನು ತಾನೆ ತಾನು ತಾನೆ ತಾನು. ನಮಸ್ತೆ ಬಂತಾ? ಇಲ್ಲ. ನಮಸ್ತೆ ಉಂಟಾ? ಇಲ್ಲ. ನಮಸ್ತೆ ಉಂಟಾ? ಇಲ್ಲ. ನಮಸ್ತೆ ಉಂಟಾ? ಇಲ್ಲ. ഇരുളെന്തരെല്ലുണ്ടു ಬೆಳಕಿದ್ದರಿರುಳಂತೆ ಬೆಳಕಬಲ್ಲವರಾರು ഇരുಳೆಂಬುದೇಕೆ ತಮವ ಎಂಬುದೇಕೆ ಇಲ್ಲವೆಂಬುದೇಕೆ ಇದ್ದುದರ ಅರಿವನ್ನೇ ಬಲ್ಲವರು ಯಾರು ಬಲ್ಲವರು ಯಾರು ಬಲ್ಲವರು ಯಾರು ಬಲ್ಲವರು ಯಾರು ಬಲ್ಲವರು ಯಾರು. ನಾವು ಕಾರಂತಜ್ಜನಿಗೆ ಪತ್ರ ಹಾಕಿ ಇವತ್ತಿಗೆ 1 ತಿಂಗಳಾಗಿದೆ. ನಾಡಿದ್ದು ನಮ್ಮ ಫಲಿತಾಂಶ ಏಪ್ರಿಲ್ 10ರಂದು. ಇನ್ನು 10 ದಿವಸ ಮಾತ್ರ ಉಳಿದಿದೆ ಅಷ್ಟೇ. ಇನ್ನು ಕಾರಂತಜ್ಜರಿಂದ ಪತ್ರ ಬಂದಿಲ್ಲ. ಹೌದು, ಕಾರಂತಜ್ಜರಿಂದ ಉತ್ತರವೇ ಬರಲಿಲ್ಲ. ನಮ್ಮೂರಲ್ಲಿ ಏನಾಗುತ್ತದೆಯೋ ಏನೋ. ನಮ್ಮ ಮನೆಯವರು ಹಳದಿಪುರಕ್ಕೆ ಹೋಗ್ತಾರಂತೆ. ಹಳದಿಪುರ ಶಾಲೆ ಪಾವಿನ ಕುರುವೆ ಶಾಲೆಗಿಂತ ತುಂಬಾ ಚೆನ್ನಾಗಿದೆ ಅಂತೆ. ಈಗೇನು ಸಮಯ ಮುಗಿದೇ ಹೋಗಿಲ್ಲ. ಬಹುಶಃ ಕಾರಂತಜ್ಜ ಊರಲ್ಲಿ ಇಲ್ಲವೋ ಏನು. ಪಾಪ ಕಾರಂತಜ್ಜ ಉತ್ತರ ಬರ್ದೇ ಬರೀತಾರೆ. 3-4 ದಿವಸದಲ್ಲಿ ಅಂದರೆ ಮುಂದಿನ ಬುಧವಾರದೊಳಗೆ ಕಾರಂತಜ್ಜರ ಪತ್ರ ಬರಲೇಬೇಕು. ಕಾರಂತಜ್ಜನಿಂದ ಬರುವ ಪತ್ರದಲ್ಲಿ ಸಮುದ್ರ ಕೊರೆತವನ್ನು ಹೇಗೆ ನಿಲ್ಲಿಸಬಹುದು ಎಂಬುದರ ಬಗ್ಗೆ ಮಾಹಿತಿ ಕಳೀತಾ ಇರ್ತದೆ. ಪತ್ರ ಬಂದ ಕೂಡಲೇ ನಾನು ಅದನ್ನು ಓದಿ ಹೇಳುತ್ತೇನೆ. ನೀವೆಲ್ಲರೂ ನನ್ನ ಜೊತೆ ಕೈ ಕೈ ಜೋಡಿಸಬೇಕಾಗುತ್ತದೆ. ಆಗ ನಮ್ಮೊಂದಿಗೆ ಇನ್ನು 10-15 ಮಂದಿ ಹೆಚ್ಚೇ ಬೇಕಾಗಬಹುದು. ಪತ್ರ ಬರುವ ಮೊದಲು ಅಂದರೆ 4-5 ದಿನಗಳ ಒಳಗೆ ಇದಕ್ಕೆಲ್ಲ ನಾವು ತಯಾರಿ ಮಾಡಿಕೊಳ್ಳಬೇಕು. ಹೆಜ್ಜೆ ಮುಂದಿಟ್ಟಾಗಿದೆ, ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಈಗ ಕತ್ತಲಾಗಿದೆ, ಬನ್ನಿ ಈ ದಾರಿಯಲ್ಲಿ ಮುಂದೆ ಹೋಗೋಣ. ഇരുಳೆಂದರೆಲ್ಲುಂಟು ಬೆಳಕಿದ್ದರಿರುಳಂತೆ ಬೆಳಕಬಲ್ಲವರಾರು ഇരുಳೆಂಬುದೇಕೆ ತಮವ ಎಂಬುದೇಕೆ ಇಲ್ಲವೆಂಬುದೇಕೆ ಇದ್ದುದರ ಅರಿವನ್ನೇ ಬಲ್ಲವರು ಯಾರು ಬಲ್ಲವರು ಯಾರು ಬಲ್ಲವರು ಯಾರು ಬಲ್ಲವರು
ಮಾಡುತ್ತಿದ್ದಾರೆ. ಇಲ್ಲಿರುವ ಎಲ್ಲಾ ಶಿಕ್ಷಕರು ಮುಂದೆ ಬೇರೆ ಶಾಲೆಗೆ ಹೋಗಿ ಪಾಠ ಮಾಡಬೇಕೆಂದಿದ್ದಾರೆ. ನೀವೆಲ್ಲ ಮುಂದೆ ಎಲ್ಲಿ ಕಲಿಯಲು ಹೋಗುತ್ತೀರಿ ಎಂಬುದು ನನಗೆ ಗೊತ್ತಿಲ್ಲ. ಇಂದು ಸೇರಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭ ವಿದಾಯವಿದು. ಈ ವರ್ಷ ಪರೀಕ್ಷೆಯಲ್ಲಿ ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿರುವುದಿಲ್ಲ. ಎಲ್ಲರೂ ಪಾಸ್ ಆಗಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ಅಕ್ಕ, ನಿನ್ನೆ ಕೆಟ್ಟ ಕನಸೊಂದನ್ನು ಕಂಡೆ. ಕೆಟ್ಟ ಕನಸೆ? ಏನದು? ನಮ್ಮ ಶಾಲೆಯ ನಾಟಕ ಹಬ್ಬಕ್ಕಾಗಿ ನಾಟಕಾಭ್ಯಾಸ ಮಾಡುತ್ತಿದ್ದೆವು. ಶಾಲೆಯ ಗೋಡೆಗಳನ್ನು ತೋರಣ ಮತ್ತು ಬಲೂನುಗಳಿಂದ ಅಲಂಕಾರ ಮಾಡಿದ್ದೆವು. ಆಗಲೇ ಒಬ್ಬ ಭಯಾನಕ ವ್ಯಕ್ತಿ ಕೈಯಲ್ಲಿ ಆಯುಧ ಹಿಡಿದು ನರ್ತನ ಮಾಡುತ್ತಾ ಪ್ರವೇಶಿಸಿದ. ಈ ಕನಸಿನ ಅರ್ಥವಾದರೂ ಏನಕ್ಕ? ಕನಸುಗಳು ಅದು ನಿಜವೂ ಅಲ್ಲ ಎನ್ನುವ ಸತ್ಯ ಲೋಕಕ್ಕೆ ಗೊತ್ತು. ಆದರೂ ಕೂಡ ಕಾಡುವ ಕನಸು, ಹಗಲು ಕನಸು, ഇരുಳು ಕನಸು, ಕನಸು ಕನಸು ನನಸು. ತಂದಾನಾನ ತಂದಾನಾನ ತಂದಾನಾನೇನಾ, ತಂದಾನಾನ ತಂದಾನಾನ ತಂದಾನಾನೇನಾ. ಸೋಮನ ಮಕ್ಕಳು ನಾವುಗಳು, ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು. ಕಾಲ ನೀರ ಬೆಳ್ಳಿ ಗುರುವ ಚಳಿ, ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು. ಮಣ್ಣಿನ ಒಳಗೆ ನೋವಿರುವವರು, ಮಣ್ಣಿನ ಒಳಗೆ ಮುಖ ಇರುವವರು, ತಾಯನ್ನಗಳಿದ ಮಕ್ಕಳು ನಾವು, ನೋವನಪ್ಪಿದವರು, ನೋವನಪ್ಪಿದವರು. ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು. ಹೂವಿನ ಮೈಯ ಹೂವಿನ ಕನಸು, ಬೇಡಿಯ ಮಾಡುವ ಹೂವಿನ ಕನಸು, ಭೂತಾಯಿಯ ಮನ ಮಕ್ಕಳು ನಾವು, ಸೋಮನ ಎಲುಬುಗಳು, ಸೋಮನ ಎಲುಬುಗಳು. ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು. ಭೂಮಿ ಬೆಟ್ಟ ನೀಲಿಯ ಬಾನಿಗೆ, ನಮ್ಮಯ ನಾಡಿನ ಎಲ್ಲ ಜನಕ್ಕೆ ಸೋಮನ ಹೆಸರಿನ ಕತೆ ಗೊತ್ತು. ಸೋಮನ ಮಕ್ಕಳು ಹೇಳುವ ಕಥೆಯ ಕೇಳಿರಿ ಸ್ವಾಮಿ ಈ ಹೊತ್ತು, ಕೇಳಿರಿ ಸ್ವಾಮಿ ಈ ಹೊತ್ತು. ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು, ಸೋಮನ ಮಕ್ಕಳು ನಾವುಗಳು. ಇವತ್ತು ಮೇ 22 7ನೇ ತರಗತಿ ಸೇರುವುದಕ್ಕಾಗಿ ತಗಡಿ ಶಾಲೆಗೆ ಬಂದಿದ್ದೇವೆ. ನಾಡಿನ ಪೂರ್ವೆ ಶಾಲೆಯ ಎಲ್ಲಾ ಟಿಸಿಗಳನ್ನು ಕರ್ಕಿ ಕೇಂದ್ರ ಶಾಲೆಗೆ ಕಳುಹಿಸಿಕೊಟ್ಟಿದ್ದಾರೆ. ಅಗ್ರಿ ಕೇಂದ್ರ ಶಾಲೆಯ ಭಗವತ ಮಾಸ್ತರರು ನನ್ನ ಟಿಸಿಯ ಜೊತೆಗೆ 2 ಪುಸ್ತಕ, 1 ಪತ್ರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದು ಏಪ್ರಿಲ್ 13ರಂದೇ ಬಂದಿದ್ದ ಪತ್ರವನ್ನು
ಅಭಿನಂದಿಸುತ್ತೇನೆ. ಹಿಂದಿನ ವರ್ಷ ಚುನಾವಣೆ ಪ್ರಚಾರಕ್ಕೆ ಬಂದಾಗ ನನ್ನ ಆಪ್ತರೊಬ್ಬರು ಪಾವಿನ ಕುರುವೆಯ ಸಮುದ್ರ ಕೊರೆತ ಪ್ರದೇಶವನ್ನೆಲ್ಲ ತೋರಿಸಿದ್ದರು. ಆಗಲೇ ನಾನು ಈ ಜನರನ್ನು ಸಂಘಟಿಸಿ ಹೋರಾಡಬೇಕೆಂದು ಹೇಳಿದ್ದೆ. ಆದರೆ ಈ ವರ್ಷ ಅಲ್ಲಿ ಜನ ಉಳಿಯುವುದೇ ಕಷ್ಟವಾಗಿದೆ. ಇದಕ್ಕೆಲ್ಲ ನಿಮಗೆ ಕಳಿಸಿಕೊಟ್ಟ ಶಿಕ್ಷಕರಿಗೆ ಹಾಗೂ ತಂದೆ ತಾಯಿಗಳಿಗೆ ಅನುಸರಿಸುತ್ತೀರಿ ಎಂದು ನಂಬಿದ್ದೇನೆ. ಮೊದಲು ನೀವು ಬಳಸಬೇಕು. ನೀವೆಲ್ಲರೂ ದೊಡ್ಡವರಾದ ಮೇಲೆ ಇನ್ನೂ ದೊಡ್ಡ ಪರಿಣಾಮಕಾರಿ ಸಂಘಟನೆ ಮಾಡಲು ಸಾಧ್ಯವಿದೆ. ಮುಂದೆ ಉತ್ತರ ಕನ್ನಡದ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಯುವಕರಾಗುತ್ತಿರುವ ನೀವು ತೆಗೆದುಕೊಳ್ಳಬೇಕಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಕಳ್ಳರು ರಾಜಕಾರಣಿಗಳು ನಾಡಿನ ಸಂಪತ್ತನ್ನು ದೋಚಲು ಕಾಯುತ್ತಿರುತ್ತಾರೆ. ಈ ಪತ್ರದ ಸಂಗಡ ನೀವು ಓದಲೇಬೇಕಾದ ಪರಿಸರ ಮತ್ತು ವಿಜ್ಞಾನದ ಬಗೆಗಿನ 2 ಪುಸ್ತಕಗಳನ್ನು ಕಳುಹಿಸುತ್ತಿದ್ದೇನೆ. ಓದಿದ ಮೇಲೆ ನಿಮಗೇನನಿಸುತ್ತದೆ ಎಂದು ಕಾರಂತಜ್ಜನಿಗೆ ಪತ್ರ ಬರೆಯಿರಿ. ನಿಮ್ಮ ಕಾರಂತಜ್ಜ. ಭೂಮಿ ಬೆಟ್ಟ ನೀರಿನ ಬಾನಿಗೆ ನಮ್ಮಯ ನಾಡಿನ ಎಲ್ಲ ಜನತೆ ಸೋಮನ ಹೆಸರಿನ ಕತೆ ಗೊತ್ತು. ಸೋಮನ ಮಕ್ಕಳು ಹೇಳುವ ಕಥೆಯ ಕೇಳಿ ಸ್ವಾಮಿ ಈ ಹೊತ್ತು. ಕೇಳಿ ಸ್ವಾಮಿ ಈ ಹೊತ್ತು. ಸೋಮನ ಮಕ್ಕಳು ನಾವುಗಳು. 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 ನನ್ನ ಸ್ನೇಹಿತರ ಪರಿಚಯವನ್ನು ಮಾಡಿಸುತ್ತೇನೆ. ಯಶ್ವಿನ್ 8ನೇ ತರಗತಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಸಂಭ್ರಮ್ 8ನೇ ತರಗತಿ. ಶೋಭಿತ್ 8, ಖುಷಿತ್ 9, ಅಚಲ್ 9, ರಾಮ್ 9, ಸಮರ್ 9, ಸಾಯಿ ಕೀರ್ತನ್ 9, ಚೈತ್ರಿ 9, ನೇತ್ರ 9, ವಿದೀಕ್ಷಾ 9, ತ್ರಿಷಾ 9, ಧೃತಿ 9, ಶ್ರೀಕೃತಿ 9, ತನ್ವಿತಾ 9, ಸುನೀತಿ 9, ರಶ್ಮಿ 9, ಹರ್ಷಿನಿ 9, ನಿಶಾ 9, ನಿರೀಕ್ಷಾ 9, ಶ್ರೇಯಾ 8. ನಾಟಕದಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದಂಥ ರೂಪಕಲಾಕೆಯವರು ಗೀತಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಕಾರಂತಜ್ಜನಿಗೊಂದು ಪತ್ರ. ಮಕ್ಕಳ ನಾಟಕದ ಕುರಿತು. ಮಕ್ಕಳ ನಾಟಕ ಕಲಿಕೆ ಶಾಲಾ ಶಿಕ್ಷಣಕ್ಕೆ ಪೂರಕವಾಗಿರಬೇಕು ಎನ್ನುವ ಉದ್ದೇಶದಿಂದ ಕಾರಂತಜ್ಜನಿಗೊಂದು ಪತ್ರ ನಾಟಕವನ್ನು ಆರಿಸಿಕೊಂಡಿದ್ದೇವೆ. ಕಲಿಕೆ ಆಟವಾಗಬೇಕು, ಆಟ ಪಾಠವಾಗಬೇಕು, ಪಾಠ ನಾಟಕವಾಗಬೇಕು. ಕಲೆ, ಸಾಹಿತ್ಯ, ಪುಸ್ತಕ ಓದು ಮಕ್ಕಳ ದಿನಚರಿಯಾಗಬೇಕು. ನಾಟಕ ನೋಡುವ ಮೂಲಕ ಮಕ್ಕಳು ಪುಸ್ತಕಗಳನ್ನು ಓದುವಂತಾಗಬೇಕು. ಒಟ್ಟಿನಲ್ಲಿ ಕಾರಂತರನ್ನು ತಿಳಿಯುವ, ಓದುವ ಆಟ ಆಗಬೇಕು. ಮಕ್ಕಳು ತಮ್ಮ ಮನೆ, ಶಾಲೆ ಹಾಗೂ ಊರಿನ ಬಗ್ಗೆ ಇರಿಸಿಕೊಳ್ಳಬೇಕಾದ ಪ್ರೀತಿ, ಕಾಳಜಿ ಹಾಗೂ ಗೌರವದ ಬಗ್ಗೆ ಈ ರಂಗಕೃತಿ ಮಾತನಾಡುತ್ತದೆ.
ಮರ್ತೋಯ್ತು ಮ್ಯಾಮ್. ನೀನು ಬರ್ತಿದೆ ತರ್ಲಿಕ್ಕೆ ಮರ್ತೋಯ್ತು. ತರ್ಬೇಕಂತ ಗೊತ್ತಿಲ್ಲ ಕಾಪಿಯನ್ನು, ಬರಿಬೇಕಂತ ಗೊತ್ತಿಲ್ಲ ನಿಮಗೆ. ಈಗ ಬರೆದು ತೋರಿಸ್ಬೇಕು, ಗೊತ್ತಾಯ್ತಾ? ಕೂತ್ಕೊಳ್ಳಿ. ಹೋಮ್ವರ್ಕ್ ಯಾರು ಮಾಡಲಿಲ್ಲ? ಯಾಕೆ? ಪುಸ್ತಕ ತರಲಿಲ್ಲ. ರಫ್ ಇಲ್ವಾ ನಿನ್ನ ಹತ್ರ? ಖಾಲಿಯಾಗಿದೆ. ಪೇಪರಲ್ಲಿ ಮಾಡಿ ತೋರಿಸೀಗ. ಕೂತ್ಕೋ. ಮಕ್ಕಳ ಅಟೆಂಡೆನ್ಸ್ ಹೇಳಿ. ಧೃತಿ, ಪ್ರೆಸೆಂಟ್ ಮ್ಯಾಮ್. ಹರ್ಷಿನಿ, ಪ್ರೆಸೆಂಟ್ ಮ್ಯಾಮ್. ನಿಶಾ, ಪ್ರೆಸೆಂಟ್ ಮ್ಯಾಮ್. ನೇತ್ರ, ಎಸ್ ಮ್ಯಾಮ್. ಶ್ರೀಕೃತಿ, ಪ್ರೆಸೆಂಟ್ ಮ್ಯಾಮ್. ಯಶ್ವಿನ್, ಪ್ರೆಸೆಂಟ್ ಮ್ಯಾಮ್. ಸಮರ್ಥ್, ಪ್ರೆಸೆಂಟ್ ಮ್ಯಾಮ್. ಕುಶಿತ್, ಪ್ರೆಸೆಂಟ್ ಮ್ಯಾಮ್. ಧನ್ವಿತಾ, ಅಬ್ಸೆಂಟ್. ನಿರೀಕ್ಷಾ, ಎಸ್ ಮ್ಯಾಮ್. ಅಚಲ್, ಪ್ರೆಸೆಂಟ್ ಮ್ಯಾಮ್. ಸಂಭ್ರಮ್, ಪ್ರೆಸೆಂಟ್ ಮ್ಯಾಮ್. ಚೈತ್ರೇಶ್, ಅಬ್ಸೆಂಟ್. ಸುನಿಧಿ, ಪ್ರೆಸೆಂಟ್ ಮ್ಯಾಮ್. ಶೋಭಿತ್. ಕಮಿನ್ ಮ್ಯಾಮ್. ಕಮಿನ್. ಏನ್ ಲೇಟ್? ಮ್ಯಾಮ್ ಬಸ್ ಇರಲಿಲ್ಲ. ಎಲ್ಲಿಂದ ಬರೋದು ನೀನು? ನೆಲ್ಲಿಕಟ್ಟೆ ಮ್ಯಾಮ್. ನೆಲ್ಲಿಕಟ್ಟೆಗೆ ಬಸ್ ಇರ್ತದಲ್ಲ? ಮ್ಯಾಮ್ ಅದೆಲ್ಲ ರಶ್ ಇರ್ತದೆ. ಬೇಗ ಎದ್ದು ಬರಬೇಕು ನಾಳೆಯಿಂದ, ಗೊತ್ತಾಯ್ತಾ? ಹೋಮ್ವರ್ಕ್ ಆಗಿದಾ? ಇಲ್ಲ ಮ್ಯಾಮ್. ಯಾಕೆ? ಮ್ಯಾಮ್ ಅದು ನಿನ್ನೆ ಮನೆಯಲ್ಲಿ ಪೂಜೆ ಇತ್ತು. ಬೆಳಿಗ್ಗೆ ಮಾಡ್ಬೋದಿತ್ತಲ್ಲ ನಿಂಗೆ. ಈಗ ಕಂಪ್ಲೀಟ್ ಮಾಡಿ ತೋರಿಸ್ಬೇಕು. ಕೂತ್ಕೋ. ಶೋಭಿತ್, ಪ್ರೆಸೆಂಟ್ ಮ್ಯಾಮ್. ಶ್ರೇಯಾ, ಸಾಯಿ ಕೀರ್ತನ್, ಪ್ರೆಸೆಂಟ್ ಮ್ಯಾಮ್. ರಶ್ಮಿ, ಪ್ರೆಸೆಂಟ್ ಮ್ಯಾಮ್. ಚೈತ್ರ ಶೋಭಾ ಅಬ್ಸೆಟ್ ಅಲ್ಲ? ಎಂತ ವರ್ಕ್ ಉಂಟು ಕಂಪ್ಲೀಟ್ ಮಾಡಿ ತೋರಿಸ್ಬೇಕು ನಂಗೆ. ಮೇ ಐ ಕಮಿನ್ ಮ್ಯಾಮ್? ಕಮಿನ್. ಏನ್ ಲೇಟ್? ಅದು ಅದು ನಿದ್ದೆ ಮಾಡಿ ಎಲ್ಲಾಗ ಲೇಟ್ ಆಯ್ತು ಮ್ಯಾಮ್. ಒಳ್ಳೆ ರೀಸನ್ ಆಯ್ತಾ? ಬೇಗ ಎದ್ದು ಬರ್ಬೇಕಂತ ಗೊತ್ತಿಲ್ಲ ನಿಂಗೆ? ಇನ್ನು ಬೇಗ ಹೇಳ್ತೇನೆ ಮ್ಯಾಮ್. ನಾಳೆಯಿಂದ ಬೇಗ ಎದ್ದು ಹೊರಡಿ ಬರ್ಬೇಕು. ಹಾ, ಹೋಮ್ವರ್ಕ್ ಆಗಿದಾ? ಅದು ನನ್ನ ಬುಕ್ ಆಚಲ್ ತಗೊಂಡೇನೆ ಮ್ಯಾಮ್. ಅಚಲ್ ಮಾಡಿದ್ಯಾ ಹೋಮ್ವರ್ಕ್? ಯಾಕೆ? ಇಬ್ರು ಕೂಡ ಮಾಡಿ ತೋರಿಸ್ಬೇಕೀಗ. ಕೂತ್ಕೊಳ್ಳಿ. ಮಕ್ಳೇ, ನಿನ್ನೆ ಮಾಡ್ತಿದ್ದ ಪಾಠ ಯಾವುದು? ಇದನ್ನು ಬರೆದ ಲೇಖಕರು ಯಾರು? ಸಂಭ್ರಮ್ ಹೇಳು ಯಾರು? ಕೆ ಶಿವರಾಮ ಕಾರಂತ. ಕೂತ್ಕೋ. ಪಾಠವನ್ನಲ್ಲಿ ನಿಶಾ ಗಟ್ಟಿಯಾಗಿ ಓದ್ಬೇಕು. ಬೆಳಗಿನ ತಾಣ ಜಯಪುರ. ಇದನ್ನು ಬರೆದ ಲೇಖಕರು ಕೆ ಶಿವರಾಮ ಕಾರಂತ. ಜಯಪುರ ನನ್ನ ಪಾಲಿಗೆ ಹೊಸದಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಒಂದು ನಿಮಿಷ. ಮಕ್ಕಳೇ, ಇಲ್ಲಿ ಬಾಳೆಹಣ್ಣು ತಿನ್ನುವವರು ಯಾರೆಲ್ಲ ಕೈ ಎತ್ತಿ. ಮೊಟ್ಟೆ ತಿನ್ನುವವರು ಯಾರೆಲ್ಲ ಕೈ ಎತ್ತಿ. ಮ್ಯಾಮ್, ಇವತ್ತು ಹೆಸರು ಉಂಟಾ ಈಗ? ಓದಲಿ. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ಮಕ್ಳೇ, ಪ್ರೇಯರ್ಗೆ ನಿಲ್ಲಿ.
ರೂಪಕಲಾ ಮೇಡಮ್ ರಾಮಕೃಷ್ಣ ಶಾಲೆಯ ನಿವೃತ್ತ HM. ಸುನೀತಾ ಮೇಡಮ್ ಅವರು ಬರಬೇಕಾಗಿತ್ತು. ಅವರು ಇನ್ನೊಂದು ಪ್ರದರ್ಶನಕ್ಕೆ ನಮ್ಮ ಜೊತೆ ಭಾಗವಹಿಸ್ತಾರೆ. ಒಂದು ನಾಟಕ ನೋಡಿದ ನಿಮ್ಗೆಲ್ಲರಿಗೂ ಅತ್ಯಂತ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.